ಅವಿನಾಶ್ ಬ್ರೋ ವೆಲ್ಕಮ್ ಟು ಲೈವ್ ಏನು ಚೊಲ್ಲರು ಆಂಡೆ ವನಸ್ ದಾದಿ ಸ್ಪೆಷಲ್ ಸ್ಪೆಷಲ್ ಸಾಂಬಾರ್ ಬ್ರೋ ಇನಿ ಬರ್ತ್ಡೇ ಗಮ್ಮತ್ ಇತ್ತುಂಡ ಬರ್ತ್ಡೇ ಗಮ್ಮತ್ ಇಜ್ಜಿ ಶಾಂತಕ್ಕ ಬರ್ತೀರ ಹಾಯ್ ಶಾಂತಕ್ಕ ವೆಲ್ಕಮ್ ಟು ಲೈವ್ ಏನು ಚೊಲ್ಲರು ಥ್ಯಾಂಕ್ ಯು ಸೋ ಮಚ್ ಲೈವ್ ಬರ್ತೀನಿ ಲೈಕ್ ಕೊರ್ಲೆ ನಮ್ಮ ಮೂರ್ತಿ ಬ್ರೋ ವೆಲ್ಕಮ್ ಟು ಲೈವ್ ಏನು ಚೊಲ್ಲರು ಥ್ಯಾಂಕ್ ಯು ಸೋ ಮಚ್ ಲೈವ್ ಬರ್ತೀನಿ ಅಲ್ಲ ತುಷಾಂತ್ ಅವು ಲೈವ್ ಬಿಡ್ದು ಬರ್ತೀನಿ ಇರಿ ಅವು ಲೈವ್ ಬಿಡಿಯಾರ ಅವನೆಂದು ಒಂದು ಗೊತ್ತಿಲ್ಲ ನೀನೆ ಅಂದ ಹುಷಾರಾಗಿದೆ ತೊಂದ್ರೆ ಇದ್ದಿ ಅದನ್ನ ಪೋಸ್ಟ್ ಮಾಡ್ತಿದ್ನಲ್ಲ ಅವ ತೊಂದ್ರೆ ಇದ್ದಿ ಇಷ್ಟೇ ಪೋಸ್ಟ್ ಮಾಡ್ತಿದ್ಯ ನಾನಲ್ಲಿ ಅದಕ್ಕೆ ಟೈಮ್ ಬಿಡುತ್ತೆ ಅದನ್ನ ಪೋಸ್ಟ್ ಅಂತ ಟೈಮ್ ತಟ್ಟಂತೆ ಒಂಚೂರು ಎಡಿಟಿಂಗ್ ಮಾಡ್ತು ಬುಕ್ ಪೋಸ್ಟ್ ಮಾಡ್ತು ಓ ಅಚ್ಚ ಅಂಚಾನ ಮೂರ್ತಿ ಲೈಕ್ ಡನ್ ಪಡೋದಿಲ್ಲ ಥ್ಯಾಂಕ್ ಯು ಮೂರ್ತಿ ಅವರೇ ಆಯ್ ನವೀನನ್ನ ಪಡೋದಿಲ್ಲ ಮೂರ್ತಿ ಆರು ಮೂರ್ತಿಯನ್ನ ಕೇಳಂದಿತ್ತೆ ಲೈವ್ ಡೋರ ಜಾಯಿನ್ ಆವಡು ಕೇಳಂದಿತ್ತಾರೆ ತೊಂದ್ರೆ ಇದ್ದಿ ಒಂದಿನ ಜಾಯಿನ್ ಮಂಪ್ಲೆ ಈ ರೆಂಟ್ ಕಡಪುಣ್ಣ ಆರಿಗೆ ಅತ್ತ ಮೂರ್ತಿಯನ್ನೇ ಒಂಜಿ ವಿಷಯ ಅನ್ಪಲೆ ಒಂಜಿ ಇನ್ಸ್ಟಾಗ್ರಾಮ್ ಹಾಯ್ ಕಡಪುರ್ಲೆ ಕಾವೆ ನವೀನ್ ಬ್ಲಾಗ್ಸ್ DXB ಇನ್ಸ್ಟಾಗ್ರಾಮ್ ಸರ್ಚ್ ಮನ್ಪಲೆ ಬೊಕ್ಕ ಒಂಜಿ ಹಾಯ್ ಕಡಪುರ್ಲೆ ಬೊಕ್ಕ ಇರಗ್ ಲಿಂಕ್ ಕಡಪುರ್ಲೆ ini padawan rapi ji jangan lirik apa ಪದ ಕ್ಯಾನ್ಸಲ್ ಇನಿ pale cancel ಅಲ್ಲ ಕಡೆ ಬರ್ಲಿ ಮಾಡ್ತದೆ ಯಾವತ್ತ ಅಂಚ ಲೈವ್ ಎಂಡ್ ಮಲ್ತದ ಕೂಡಲೇ ಬರ್ರೆ ಬಲ್ಲಿಗೆ ಅಂದ ಗೊತ್ತುಜಿ ಹೆಂಗ್ ಗೊತ್ತುಜಿ ದಾಲ ಆವಡು ಮಿನಿ ಸುಶಾಂತ್ ಪೆಟ್ಟುಂಡು ಅವು ಕೆಲವರು ಕಾಪ್ತಾರೆ ಅವು ಇದು ಬರ್ತು ಬೋರ್ಡ್ ಎಂಚ ತೊಂದ್ರೆ ಇದ್ದಿ ನಾನು ಡೈರೆಕ್ಟ್ ಎಡಿಟ್ ಮಾಡ್ತಾ ಅವೇನು ಅದಕ್ಕೆ ಎಡಿಟ್ ಮಾಡಿ ಬಂದ ತೊಂದರೆ ಬರ್ತಿದ್ದ ಯಾನ್ ಅದಕ್ಕೆ ಏತು ಲೈವ್ ಗೆಲ್ಜಿ ಎನ್ನ ಲೈವ್ ಬಂದ ಯಾನ್ ಜಂಪ್ ಆಯ್ತು ಸುಮಾರು ಸರ್ತಿ ಇರೇಗ್ ದಾಲ ಆಪುಜಿ ನವೀನ್ ಅನ್ನ ಎಂಕ ದಾಲ ಆಪುಜಿ ಅರೆಗ್ ಪ್ರಾಬ್ಲಮ್ ಮತ್ತೆ ಅದು ಎಂಕು ಪ್ರಾಬ್ಲಮ್ ಆಪುಜಿ ಅವು ಈರೆಗ್ ಆಪುಜಿ ಎಂಕು ಆಪುಜಿ ದಾಯ ಬಂದ ಅದು ಯಾನ್ ಪಂಡತ್ತ ಯಾನ್ ಎಡಿಟಿಂಗ್ ಮಾಡ್ತ ಅವೇನು ಎಲ್ಲ ಲೈವ್ ಚೂರು ಅದೇನು ಡಾಟಾ ಮಾಡ್ತೇ ಬಂದ ಎಲ್ಲ ಲೈವ್ ನಾನು ಕಾಪಿ ಒಂದು ಸೇವ್ ಮಾಡ್ತಂತೆ ಸೇವ್ ಮಾಡ್ತು ಅದನ್ನ ಎಡಿಟ್ ಮಾಡ್ತು ಬುಕ್ಕ ಬಂದೆ ಲೈವ್ ಅಂತ ದರ್ಪಳೆ ಆಣುದಿಲ್ಲ ಶಾಂತಕ್ಕ ದರ್ಪೆರ್ ಯಾರು ಕನ್ನಡಿ ಇಡ್ಲೇರು ಕನ್ನಡಿ ದರ್ಪೆರ್ ಕೊಂಡೇನು ಅಂದು ಅಂದು ಮೂರ್ತಿಯಲ್ಲ ಬೊಕ್ಕ ಮೂರ್ತಿಯನ್ನ ವನಸಾಂಡಿ ದಾದ ಸ್ಪೆಷಲ್ ಇರೆಗ್ ಶಾಂತಕ್ಕ ವನಸಾಂಡಿ ದಾದ ಸ್ಪೆಷಲ್ ಸರಿಯಲ್ಲ ಅವಸರ ಇರ ಗಂಡೆ ಬೇನೆ ಬರ್ಕೊಂಡ ಸಾಧಾರಣ ಕಮ್ಮಿ ಉಂಟು ನನ್ನ ಒಂಜಿ ಮಾತ್ರ ಉಂಟು ರಾತ್ರಿಗೆ ಒಂಜಿ 2-3 ಮಾತ್ರ ಉಂಟು ಅವರನ್ನೇ ಲೈವ್ ಮರ್ಚಿ ಮನ್ಪುನ ಪಂಡದು ಪೊಕ್ಕಡೆ ಟೆನ್ಷನ್ ರೆಸ್ಟ್ ಮನ್ಪುಗ ಅವ್ ರೆಸ್ಟ್ ಮನ್ಪೇರೆ ಎಂಚಿನ ಗೊತ್ತು ಇತ್ತನೆ ಜೆತ್ತು ನಾನು ನಿದ್ರೆ ಬರ್ಪುಜಿ ಮೊಬೈಲ್ ತುದೆ ಪೋಪುನ್ ಪಿರ ಐಕ್ಯಾನು ಎಂಚನಾಡು 1 hour ನಾನು ಒಂಚೂರು ಪಾತೆರ್ದು ಟೈಮ್ ಪಾಸ್ ಮಾಡ್ದೆ ಬೊಕ್ಕ ಜೆಪ್ಪುಗ ಅಂತ ಜಾಸ್ತಿ ಒಂಜಿ ಗಂಟೆ ಲೈವ್ ರೆಂಡ್ ಮಂತ್ ರೂಲ್ ಹೇಳ್ತಾ ಯಾ ಜಪ್ಪ ಇದ್ದ ನಿದ್ರೆ ಬರ್ತೀನಿ ಗೊತ್ತದಾದ ಅಂತೀನಿ ಯಕ್ಷಗಾನ ಲೈವ್ ಇಚ್ಚಿ ಯಕ್ಷಗಾನ ದುಂಬುದ ಕಟ್ಟಿಲ್ ತಟ್ಟಿ ಪಾವನ್ ಜಗಳದ ಇದ್ದಿಪ್ ಮತ್ತ ಅದನ್ನ ಒಬ್ಬ ಮಂದಿ ದೀತಿ ಅಂದ ಆವಡಾತಿ ಅನ್ನ ದಾಲ್ ರೈಸ್ ಚಿಕನ್ ಕಬಾಬು ಅಂದೆ ಓಕೆ 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 ಅದೇ ಚಿಕನ್ ಕಬಾಬಿಗೆ ನಮ್ಮ ಪೋಯ್ ಅವನ್ನೆಲ್ಲ ಚಿಕನ್ ಕಬಾಬ್ ಎಂಕ ಸಾಂಬಾರ್ ಇತ್ತು ಸಾಂಬಾರ್ ಚಿಕನ್ ನನ್ನ ಸಂಡೆ ಮೀನು ರಾಜು ಮಂಜುಳಾ ಬರ್ತೀರಾ ಹಾಯ್ ರಾಜು ಮಂಜುಳಾರವರೇ ವೆಲ್ಕಮ್ ಟು ಲೈವ್ ಹೇಗಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದಿದ್ದಕ್ಕೆ ನಮ್ದು ಊಟ ಆಯ್ತು ನಿಮ್ದಾಯ್ತಾ ಅವರದು ಊಟ ಆಗಿಲ್ಲ ಈ ಎಂಜೋರ ಪಕ್ಕ ಬಂದ್ ಮಲ್ತೀನಿ ಅನ್ನ ಅಂದ ಎಂಕ ಬಂದಿತ್ತೇರು ಈರ್ ಲಿಂಕ್ ಕಡಪುರ್ಲೆ ನಾನು ಲಿಂಕ್ ಕಡಪುರ್ದು ಸೀದಾ ಸ್ಟಾರ್ಟ್ ಮಂತೇನು ಬೊಕ್ಕದನಗ ತೂನಗ ಆಡ್ ಬಟನ್ ಬತ್ತದ ಆಂಡ ಪಗನಿ ಯಾನೊಂದು ಆರಾಮುಡು ಬರ್ಪೇರ ಅಂದೆಂತಿತ್ತು
ಯಾನ ಇಷ್ಟೇನೆ ರಂಜಿತ್ ಬರ್ತೀರಿ. ಹಾಯ್ ಎಲ್ಲೋ ರಂಜಿತ್ ಬ್ರೋ, ವೆಲ್ಕಮ್ ಟು ಲೈವ್ ಇಂಚ ಒಳ್ಳೇದು. ಥ್ಯಾಂಕ್ ಯು ಸೋ ಮಚ್. ಲೈವ್ ಬರ್ತೀನಿ ಕೊಂಚ ಲೈಕ್ ಕೊಡ್ದು ಸಪೋರ್ಟ್ ಅಂಪ್ಲೆ ಮನಸಾಡಿ ದಾದೆ ಸ್ಪೆಷಲ್ ಒಲ್ಪ ಊರಿರ್ನ ಫಸ್ಟ್ ಟೈಮ್ ಬರ್ತಾರ ಲೈವ್ಗೆ ಎಂಕಲ್ನ. ಇಜ್ಜಿ ಫಸ್ಟ್ ಯಾನ ಟೈಮ್ ಇಷ್ಟೇನೆ ಶಾಂತ ಪಕ್ಕಲ ಆಯ್ತು ಬರ್ತಾನ ಅವೇ ಬಂದಿದ್ದ ಅಪ್ಪ ಅವೇ ಇರು ಲಿಂಕ್ ಕಡಬಿಡಿಯಾರತ್ತ ಅಪ್ಪ ನಾನು ಅವರಿ ಒಂದ್ ಜನ ಲೆಕ್ಕೊಂದು ಟಿಕೆಟರಿಗೆ ಜಂಪಾದ ಅಪ್ಪ ಅಪ್ಪನಿಗೆ ಅಂದ. ಓಕೆ ಓಕೆ, ಇನ್ನು ಇಲ್ಲ ಅಂತಿದ್ದಾರೆ. ಹೌದಾ, ಇನ್ನು ಮಾಡಿಲ್ವಾ? ಇನ್ನು ಇಲ್ಲ ಅಂತ ಹೇಳ್ತಾ ಇದ್ದಾರೆ ರಾಜು ಮಂಜುಳಾ ಅವರು. ಮತ್ತೆ ರಾಜು ಮಂಜುಳಾರ್ ಅವರೇ, ನಮ್ಮ ಚಾನೆಲ್ಗೆ ಇನ್ನು ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆಯ್ತಾ. ಮತ್ತೆ ಒಂದು ಕಾಮೆಂಟ್ ಹಾಕಿ, ನಿಮ್ದು ಚಾನೆಲ್ ಇದ್ರೆ ನಾವು ಸಹ ಸಪೋರ್ಟ್ ಮಾಡ್ತೇವೆ. ಯಾವ ಊರು ನಿಮ್ದು? ಪದ ಬಂದ್ರ ಪುಜಿ ಜನಲ್ಲಿ ಪದ ತೂಕ ಎಲ್ಲ ಕೇನ್ ಜೇರದ ಕೇನ್ನಾಗ ತೂಕ ಬಕ್ಕ ಇದಕ್ಕೇನು ಇರ್ತಿಲ್ಲ ಯಾ ಬಂದ ಪದ ಶುರುವಂತಾರೆ ಒರಿಯರಿ ಪದ ಒಳ್ಳೆ. ಓ ಸಂಪದನ್ನೇ ಬರ್ತೀರಿ. ಹಲೋ ಸಂಪದನ್ನ, ವೆಲ್ಕಮ್ ಟು ಲೈವ್. ಥ್ಯಾಂಕ್ ಯು ಸೋ ಮಚ್ ಲೈವ್ ಬರ್ತೀರಿ. ಸವನೂರ್ ಬರ್ತೀರಿ. ಹಾಯ್ ಸವನೂರ್ ಅವರೇ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಲೈವ್ ಬಂದಿದ್ದಕ್ಕೆ. ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಊಟ ಆಯ್ತಾ ನಿಮ್ದು? ಏನ್ ವಿಶೇಷ ಮತ್ತೆ? ಸಂಪತ್ತಣ್ಣ ಆಶ್ಚರ್ಯವು ಯಾಕೆ ತಗೊಳ್ಳುತ್ತಿ ವೇರ್ ಆರ್ ಯು ಫ್ರಮ್ ಬ್ರೋ? ಐ ಆಮ್ ಫ್ರಮ್ ಮ್ಯಾಂಗ್ಳೂರ್. ಅಲ್ಲ ಪದ ಬಲ್ನಿಗೆ ಕನ್ನಡ ಪದ ಆಡು ಪದ ಅಂಗಾಡಿ ಪದ ಸರಿಗಮ ಪದ. ಕೃಷ್ಣಮೂರ್ತಿ ನೆಲ್ಲಿ ಎಳ್ಳಾರೆ. ಓಕೆ ಓಕೆ ಓಕೆ. ಕೃಷ್ಣನ್ನ ತಿಕ್ಕಂಡವೆ ಮೆಸೇಜ್ ತೂಕ. ಥ್ಯಾಂಕ್ ಯು. ಇರಗೆ ಅನ್ಬಕ್ಕ ರಿಪ್ಲೈ ಮನ್ಪೆ ಲೈವ್ ಆಯ್ ಬೊಕ್ಕ. ರಂಜಿತ್ ಅನ್ನ ಈ ರೋಲ್ ಪದಾರ್. ರಂಜಿತ್ ಬ್ರೋ, ಐ ಆಮ್ ಫ್ರಮ್ ಮ್ಯಾಂಗ್ಳೂರ್ ಪರಂಗಿಪೇಟೆ. ಯು ಆರ್ ಫ್ರಮ್ ಈ ಪಂತರೆ ಪನ ಒಂಜಿ ತೂಪೆ ಪರಂಗಿಪೇಟೆ ಬುಧರ್ ಬತ್ತ ನಿಂಚಿ ಪರಂಗಿಬೇರ ಕೈ ಜಾಸ್ತಿ ಇತ್ತೇನೆ ಬ್ರೋ. ಪರಂಗಿದ ಪರಂದ ಈ ಪರಂಗಿ ಬಂಡ ದಾದ ಅರ್ಥದ ಅದೇ ಉದಾರ್ದ ಪರಂಗಿ ಬೆಲಕಾಯಿ ಅವೊಂಜಿ ಪರಂಗಿ ಬೆಲಕಾಯಿ ಗೊತ್ತಿಜ್ಜ ಎಂಜಿನ ಅನ್ಪೇರಕಿ ಹಿಂದೆಟ್ಟು ಅನಾನಸು ಎಂಜಿನ ಅನ್ಪೇರು ಅನಾನಸು ಅನಾನಸದ ಅನಾನಸು. ನವೀನನ್ನ ಡನ್ ಕೊರಿಯ ಫಾಲೋ. ಓಕೆ ಓಕೆ, ಆ್ಯಂಡ್ ರಿಟರ್ನ್ ಮನ್ಪೆ ಬೊಕ್ಕಾವೆ. ರಂಜಿತ್ ಓಕೆ, ಐ ಆಮ್ ಆಲ್ಸೋ ಫ್ರಮ್ ಉಪ್ಪಿನಂಗಡಿ. ಓಕೆ ಓಕೆ ಓಕೆ. ತುಳುವಲ್ಲಿ ಹೇಳಿ ಊಟ ಆಯ್ತು ಅಂತ. ಒನಸಾಂಡ್ ಆಡ್ದಾನೆ ಕಿಟಕಿಡಿ ನಿಲ್ಕುನಿ ಜಾಗ್ರತೆ. ಹಾಯ್ ಕೇಶವಣ್ಣ, ವೆಲ್ಕಮ್ ಟು ಲೈವ್. ಅವು ಕಿಟಕಿ ಎತ್ತಿ ಅರ್ನ ಬೆಡ್ ಹಿಡ್ದು ನಿಲ್ಕುನಾರು ಎನ್ಮನೆ ಲೈಕ್. ಥ್ಯಾಂಕ್ ಯು ಥ್ಯಾಂಕ್ ಯು. ಕೇಶವಣ್ಣ ಹಚ್ಚಾರ. ನಮಸ್ತೆ ಕೇಶವಣ್ಣ. ಮೂರ್ತಿ ಹಾಯ್ ಕೇಶವಣ್ಣ ಬಣದಲ್ಲಿ ಮೂರ್ತಿ ಬ್ರೋ ಇರ್ನ ಲೈವ್ ಬರ್ರ ಇಜ್ಜಿ. ಸಾರಿ ಅವ ನಾನು ಇರ್ನ ಲೈವ್ ಅನಗ ಬೇಲೆ ಇಡ್ತೇವೆ ಒಂಜಿ ಹ್ಯಾಂಡಲ್ ಬಂತೊಂದಿರ್ತೇವೆ ಎಂದನ ಡೋರ್ಗೆ ಹ್ಯಾಂಡಲ್ ಬಂತೊಂದಿತ್ತೆ ಅನ್ನ ಲೇಸರ್ ರೂಮ್ಗ ಒಂಜಿ ಹ್ಯಾಂಡಲ್ ಆಂಡ್ ನಾನೊಂಜಿ ಹ್ಯಾಂಡಲ್ ಎಡ್ಡೆ ಮರ ಇತ್ತೇನೆ. ಅವು ಮುಲ್ಪದ ಮರ ಗೊತ್ತು ನದ ಎಂಚಾನ್ ಮೊರಪ್ಪ ಅಂತೇರ್ದು ಹಿಂದಿ ಅವು ಆತ ಎಡ್ಡೆಜಿ ಅಜ್ಜಿ ಗಟ್ಟಿ ಮರ ಚಿಕ್ಕಡಂದು ಕಾತ ಬಂದಿತ್ತೆ. ಅವ ಹಿಂಗಿ ಚಿಕ್ಕಣ ಎಡ್ಡೆ ಗಟ್ಟಿದ ಮರ. ಸೊ ಅದೇನು ಕಟ್ಟು ಅಂತ ಎಲ್ಲ ತೊಯ್ಪಾದ ನೀರಿ ವಾಟ್ಸಪ್ ಕಡಬಿಡು ಊರು ಕಡಪುರನ ಅವು ಎಲ್ಲ ಲೇಸರ್ ರೂಮ್ ಇದೆಯಾ ಎನ್ನ ರೂಮ್ ಇದೆಯಾ ಲೇಸರ್ ರೂಮ್ ಅದೇ ಪಾಡ್ರ ಡೋರ್ಗು ಪಾಡ್ರ ಎನ್ನ ದುಂಬುದ ಕೈ ಪೋಡು ಕಟ್ಟಾಂಡ ಅಂತ ಪ್ಲಾಸ್ಟಿಕ್ ಕೈ ಇಟ್ಟು ನಾವು ಕಟ್ಟಾಂಡ ಯಾನಿ ಎನ್ನಿ ನೀರ್ನ ಇಲ್ಲದ ಕಿಟಕಿಟ್ ಕಲ್ಗುವೇರ್ ತೂಪುನಿ ಬಂದ್ ಇಜ್ಜಿ ಅವು ಎನ್ನ ಇಲ್ಲದ ಕಿಟಕಿ ಆತ ಯೂಟ್ಯೂಬ್ ದ ಕಿಟಕಿ ಉಳ್ಳೇರು ಪರಂಗಿ ಬಂಡ ಪಪ್ಪಾಯಗೆ ಪೈನಾಪಲ್ ಪರಂಗಿ ಬಂಡ ಪೈನಾಪಲ್ ಅತ್ತ ಬೊಕ್ಕೊಂದಿಂಡು ಪರಂಗಿ ಬಂಡ ದಾದತ್ತುಂಡ ಮೇಲಿಟ್ಟು ಊರುಂಡತ ಒಂಜಿ ರಿಂಗ್ ವರ್ಮುತ ಲೆಕ್ಕ ಸುಬ್ಬನ್ ಬಂತಾರೆ ತುಳುಟು ಅಂದಂದು ಸುಬ್ಬನ್ ಬಂತ ಅದಕ್ಲ ಪರಂಗಿನ ಬಂತು. ಏನ ಐಕಿಗೆ ಎಂದೇನೆ ಪರಂಗಿದ ಪಂಡ ದಾದನ್ ಕೆನ್ನೆ ಎಂಕ್ ಗೊತ್ತಿಜ್ಜದು ತುಳುಟು ದಾದ ಎಂಕ್ಲ ಗೊತ್ತುಜ್ಜಿ ಅವು ಪರಂಗಿ ಪೇಂಟ್ ಎಂದ್ ದಾಯಿಗ ಅಂಚ ಪುದರ್ ಬೈದಿನಿಂದ ಒಲ್ಲ ಐಕದಲ್ಲ ರೂಲ್ ಒಂದು ಉಪ್ಪು ಬೇತೆ ಪಂಡ
ಕತೆ ಒಪ್ಪು ಹೆಂಗ್ ಅದು ಗೊತ್ತಿತ್ತ ಕೇಶವನ ಬಣದುಲ್ಲ ಅಂದಂದು ರಂಜಿತ್ ಓಕೆ ಬ್ರೋ ಗುಡ್ ನೈಟ್ ಬೋತ್ ಬಂದಿದ್ದಾರೆ ಓಕೆ ಥ್ಯಾಂಕ್ ಯು ರಂಜಿತ್ ಬ್ರೋ ಥ್ಯಾಂಕ್ ಯು ಸೋ ಮಚ್ వీడియో ತುದು ಸಪೋರ್ಟ್ ಮಂತೊಂದು ಪ್ಲಾನ್ ಚೇನೆ ಯೂಟ್ಯೂಬ್ ಪಪ್ಪಾಯ ಉಂಟು ಅನ್ನೊಂದುಲ್ಲೇರು ಮೂರ್ತಿ ಅನ್ನಿ ಬತ್ತು ಜರ ಯೂಟ್ಯೂಬ್ ತುಶಾಂತ್ ಅನ್ನ ಆವಡ್ ತೂಕ ಬಂದಿದ್ದಾರೆ ಕೋಸ್ಟಾ ಸ್ಪೈಸ್ ಹಾಯ್ ಬಂದಿದ್ದಾರೆ ಹಾಯ್ ಕೋಸ್ಟಾ ಸ್ಪೈಸ್ ವೆಲ್ಕಮ್ ಟು ಲೈವ್ ಏರ್ ಬದ ಲೈಕ್ ಕೊಡ್ತಿದ್ದಾರೆ ಪ್ಲೀಸ್ ಲೈಕ್ ಕೊರ್ಲಿ ಜಾವ ಮೂರ್ತಿ ಬ್ರೋ ಅದು ಒಂದು ಹ್ಯಾಂಡಲ್ ಮಾಡ್ತಂದ್ರೆ ರಚನಾ ಅಕ್ಕ ಕೋಸ್ಟಲ್ ಬರ್ತೀರಿ ಹಾಯ್ ರಚನಾ ಸಿಸ್ಟರ್ ನೆಂಚಲ್ಲಾರ ವೆಲ್ಕಮ್ ಟು ಲೈವ್ ಇಂಚ ಉಳ್ಳಾರೆ ಥ್ಯಾಂಕ್ ಯು ಸೋ ಮಚ್ ಲೈವ್ ಬತ್ತಿನೇಕ್ ಪಿಸ್ತೂಲ್ ಆರ್ ಮೂರ್ತಿ ಪಿಸ್ತೂಲ್ ಬ್ರೋ ಬರ್ತದೆ ಅದೇನ್ ಶೂಟ್ ಪಂಡೆತ್ತ ಮಾಡ್ತಾರೆ ನಾನು ರಚನಾ ಸಿಸ್ಟರ್ ಪಿಸ್ತೂಲ್ ಬರ್ತದೆ ಕಲ್ಪನೆ ಶೂಟ್ ಮಾಡ್ತಾರೆ ಮೂರ್ತಿ ಬ್ರೋ ಏನ್ ಪಂಡೆತ್ತ ವರ್ಕ್ ಮಾಡ್ತಂದಿತ್ತೆ ಅಂದ್ರೆ ಅವು ಮಿಷನ್ ಪತ್ತೊಂದಿತ್ತೆ ಅಂಚೆಂಕುಲ ಪಚ್ಚರ ಆಯ್ತು ಕನ್ಫರ್ಮ್ ಹಾಯ್ ಸರಿತಕ್ಕ ಮೆಸೇಜ್ ಮಾಡ್ರೆ ಜನ ಅಣ್ಣ ಲೈವ್ ಹುಷಾರಿಜ್ಜಿ ಇರುತ್ತೆ ಪಾಪ ಲೈವ್ ಕೊಟ್ಟೆ ಅನ್ನೊಂದುಲ್ಲೇರು ಲೈವ್ ಕೊಡ್ತು ಇನಿ ಕಮ್ಮಿ ಆತನ ಸಾಧಾರಣ ಆಲ್ಮೋಸ್ಟ್ ಅರೆ ಕಮ್ಮಿ ಆಂಡಿ ನನ್ನ ಒಂಜಿ ಮಾತ್ರ ಉಂಡು ರಡು ಮೂಜಿ ಏನು ಪರ್ದ ಜೆಪ್ಪುನ್ ಬೊಕ್ಕ ರಚನಾ ಸಿಸ್ಟರ್ ಮನಸಾಂಡೆ ದಾದೆ ಸ್ಪೆಷಲ್ ಇರೇಗಿ ಊಟ ಮಾಡಿದವ್ರು ಊಟ ಮಾಡಿ ಉಲ್ಲಾಸಿಜ್ಜಿ ಅನ್ನಾಗಿ ಮನದಲ್ಲಿ ಒಂತೆ ಯಾರು ಕಮ್ಮಿ ನಾನಾ ಉಂಟು ಎನರ್ಜಿ ಕಮ್ಮಿ ಉಂಟು ಶೋರ್ ನನ್ನದು ಊಟ ಆಗ್ಲಿ ಟೈಮ್ ಆಗ್ಲಿಲ್ಲ ಅವನನ್ನ ಟೈಮ್ ಸೋಮವಾರ ಇದ್ರೆ ದಕ್ಕ ಕಾಯ್ತಾ ಸರಿ ಇದ್ದೆ ಹಾಪುಣ ಊಟಕ್ಕೆ ಎನರ್ಜಿ ಸೋಮವಾರ ಫಿರ ಬರ್ಪುಣ ಎನರ್ಜಿ ಅಂದಂದು ಎಗ್ ಬಿರಿಯಾನಿ ವಾವ್ ಸೂಪರ್ ಇರೆಗಿ ಉಲ್ಲಾಸ್ ಉಂಡ ಸಂಪು ಉಲ್ಲಾಸ್ ಬಾರ್ ಕೋಡೆ ಕೋಡೆ ಸಂಪುಲ ಉಲ್ಲಾಸ್ ಇಜ್ಜಿ ಮನಂತೇರು ಅದು ಟಾನಿಕ್ ಪಾಡ್ಲಿ ಎನರ್ಜಿಗೆ ಮನದಲ್ಲಿ ಓಜನೇಲ್ ಬರ್ತೀರಾ ಹಾಯ್ ಓಜನೇಲ್ ವೆಲ್ಕಮ್ ಟು ಲೈವ್ ಎಂಚ ಉಳ್ಳಾರೆ ಥ್ಯಾಂಕ್ ಯು ಸೋ ಮಚ್ ಲೈವ್ ಬತ್ತಿನಕ್ ಆ ಟಾನಿಕ್ ಪರಂದೊಂದೇ ಟಾನಿಕ್ ಜೀವನದ ಟಾನಿಕ್ ಅಷ್ಟು ಆಸ್ಪತ್ರೆ ಟಾನಿಕ್ ಆ ಟಾನಿಕ್ ಪರಂದುಲ್ಲೆ ನಾನು ದೊಂಡೆ ನನಗೆ ಸರಿ ತಕ್ಕ ದೊಂಡೆ ನನಗೆ ಇದೇನು ನಿಜ ತೂಕ ಬರ್ತಿದ್ದೆ ಅಷ್ಟೇ ಮತ್ತೆ ಹಾಯ್ ಧನಂಜಯ ವೆಲ್ಕಮ್ ಟು ಲೈವ್ ಎಂಚ ಉಳ್ಳಾರೆ ಥ್ಯಾಂಕ್ ಯು ಸೋ ಮಚ್ ಅವ್ಳು ತಿಕ್ಕುಜ ಟಾನಿಕ್ ತಿಕ್ಕುನಿ ಏನ್ ಬುಡ್ಚಿ ಬನ್ನಿ ಮೆಡಿಕಲ್ ದಾರಡೆ ಇದು ಕೊಡ್ತೇರು ಬಾಟ್ಲಿ ನಿನ್ನೆ ಲೈವ್ ಇರ್ಲಿಲ್ವಾ ಇತ್ತು ಅಲ್ಲ ಇತ್ತು ನಿನ್ನೆ ಲೈವ್ ಇತ್ತು ಮೊನ್ನೆ ಇರ್ಲಿಲ್ಲ 2 ದಿವಸ ಹುಷಾರಿರ್ಲಿಲ್ಲ ನಿನ್ನೆ ಇತ್ತು 1 ಗಂಟೆ ಇತ್ತು ನಿನ್ನೆ ನಿನ್ನೆಲ್ಲ ನಿನ್ನೆ ಆಯ್ತಿತ್ತು ನಾವಿಬ್ರು ಯಾಕೆ ಟುಗೆದರ್ ಬರ್ಲಿಲ್ಲ ಒಳ್ಳೆ ಮಾಡಿದ್ವಿ ಅಲ್ಲ ಸಾಂಗ್ ಎಲ್ಲ ಆ ವೀಕ್ನೆಸ್ ಶ್ವೇತಾ ಅದು ಸಂಪತ್ತನ್ನ ಅಂದಂದು ಅವೇನೆ ಪನ್ಪುನು ಅನ್ನ ಅವು ಸಂಪುಂದು ಅಂದಿ ಧನಂಜಯರು ಬತ್ತೀನಿ ಸರಿತಕ್ಕ ಅವನಲ್ಲಿ ಅಂದಿ ಈರ್ ಗಡಿ ಗಡಿ ಅವೇನೆ ಪನ್ಪಾರು ತಿಕ್ಕದೆ ಅಂದು ಮುರಂಡಿ ತಿಕ್ಕದಿನ ಫೋಟೋ ಬರ ಪಾಡ್ದಾರ ಕೂಡ ಏರೇ ಪನ್ಪಿನಿ ಓ ಹೌದಾ ನಂಗೆ ನೋಟಿಫಿಕೇಶನ್ ಬಂದಿಲ್ಲ ಹೌದಾ ಓಕೆ ನೀವು ಆಲ್ ಇದು ಕೊಟ್ಟಿದ್ದೀರಲ್ಲ ಬೆಲ್ ಬಟನ್ ಕ್ಲಿಕ್ ಅವು ಮಾಡಿ ಏತ್ ಸಬ್ಸ್ಕ್ರೈಬ್ ಆಗಲ್ಲ ಅವರವರ ಬರ್ಪುಜವು ಎಂಕುಲ್ ಆತನ ಒಮ್ಮೆಮ್ಮೆ ಬರುವುದಿಲ್ಲ ಅಂತೆ ಹೌದೌದು ಅಂದ್ ಅನ್ನ ಇತ್ತೆ ಎಂಚ ಉಳ್ಳಾರು ಇತ್ತೆ ಕಮ್ಮಿ ಆತುಂಡು ಮಾತ್ರ ಬರ ಉಂಡು ನನ್ನ ಹೊರ ಮಾತ್ರ ಉಂಡು ಬರ್ರೆ ಇನ್ನಿ ರಾತ್ರಿ ಅವು ಪರ್ದು ಜೆಪ್ಪುಂಡು ಬೊಕ್ಕ ಶೀತ ಕಮ್ಮಿ ಸಾಧಾರಣ ಕಮ್ಮಿ ಆಂಡ್ ಬಾರಿ ಇಂಚೂರು ವೀಕ್ನೆಸ್ ಉಂಡತೆ ಚೆಕ್ ಮಾಡ್ತಾರೆ ಮೆಡಿಕಲ್ ಮೂಲೆ ಚೆಕ್ ಮಾಡ್ತಾರೆ ಮೆಡಿಕಲ್ ಚೆಕ್ ಮಾಡ್ತಾರೆ ಅವು ಡಾಕ್ಟರ್ ಇಜಿನ ಪಕ್ಕಡೆ ಆಸ್ಪತ್ರೆ ಇಜ್ಜಂಗಲ್ಲ 5 ರೂಪಾಯಿ ಮೆಡಿಕಲ್ ಪೈಸೆ ಉಂಟು ಇಜ್ಜಿಂದ ಅವು ಆಸ್ಪತ್ರೆ ಅಕ್ಲು ಒಳ್ಳೆ ಮಾತ್ರೆಗೆ ದಿಪ್ಪುವೆರು ಪೂರ ಐಕೊಂತೆ ಸ್ಕ್ರೂ ಲೂಸ್ ಆಸ್ಪತ್ರೆ ಹೋದ ಒಂಜಿ ಸುಶಾಂತ್ ಪಾಕೆರ ಬ್ರದರ್ ಹಾಯ್ ಪನ್ಪುನಿ ಹಾಯ್ ಅಂಡ ಗೊತ್ತಪ್ಪ ಓಕೆ ಎದುರು ಶಾಂತಕ್ಕ ಹಾಯ್ ಪಣದಲ್ಲಿರು ತುಶಾಂತ್ ಬ್ರದರ್ ಹಾಯ್ ಪಣದಲ್ಲಿರು ಶಾಂತಕ್ಕ ಹಾಯ್ ಕೋಸ್ಟರ್ ಪಣದಲ್ಲಿರು ಹಾಯ್ 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 ಬನ್ನಿ ಜನರೇ ಯಾರೆಲ್ಲ ಲೈವ್ ಅಲ್ಲಿ ಇದ್ದೀರಾ ಪ್ಲೀಸ್ ಲೈವ್ಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಎಲ್ಲ ನೋಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು ಅಪ್ಪುಜಿ ಕಂಡಾಟ ಸೆಕೆಂಡ್ ಅಂದಿ ಇನಿ ಏತ್ ಡಿಗ್ರಿ ini ini yang suci Jan ini itu teman ಟ್ರೈನ್ ಚಾಲನ ಆತ ಪೋಯರಿಜ್ಜ ಇತ್ತೆ 34 ಡಿಗ್ರಿ ಉಂಡು ini 34 ಕಮ್ಮಿ ಅಂತ ಇತ್ತೆ ಇತ್ತೆ ಅದ ಮಧ್ಯಾಹ್ನ ತುಳಿಗೆ ನಡು ದೊಂಬುಗು ತುಳಿಗೆ 40 ಅದು 38 40 ಅಜ್ಜಿ ಜಾಸ್ತಿ ಉಂಟು ಮುಲ್ಪ ಶಾಂತಕ್ಕ 50 55 ವನಸಾಂಡೆ ಸಂಪು ಎಂಕ್ ಪಣೇರೆ ಖುಷಿ ಆಪುಂಡಿ ದಾದ ಅಂದು ಗೊತ್ತು ಅಂದೆ ಓಕೆ ವೆರಿ ಗುಡ್ ಐಕ್ ಪಣ್ಣೆ ಪೋಯಿ ಗಾಡಿಯಾ ಒಯ್ಕ್ ಗಡಿಯಾ ಪ್ರಜ್ವೀತ್ ಬತ್ತೇರೆ ಹಾಯ್ ಪ್ರಜ್ವೀತ್ ಬ್ರೋ ವೆಲ್ಕಮ್ ಟು ಲೈವ್ ಎಂಚೊಲ್ಲರೆ ಇರ್ನ ಪಿರಾವು ದಾದೆ ಉಂಡಿ ಎನ್ನ ಪಿರಾವು ದಾಲಜ್ಜಿ ಕುರ್ಸುಂಡಾತೆ ಅವು ಎನ್ನ ಬೀರವು ಅನ್కున్నది ಎನ್ನ ಬೀರವು ಕಾತಿ ಅತ್ತಿ ಯಾರು ಎಂಡಲೆ ಎಂಚನೆ ಕೇಳಿ ಏಪಲ
ಅವೊಂಜರ್ನ ಸ್ಟೈಲ್. ನಾರಾಯಣ್ ಬಾವಿ ಬರ್ತೀರಿ. ಹಾಯ್ ನಾರಾಯಣ್ ಬಾವ, ವೆಲ್ಕಮ್ ಟು ಲೈವ್. ಎಂಚೊಲ್ಲರು, ಥ್ಯಾಂಕ್ ಯು ಸೋ ಮಚ್ ಲೈವ್ ಬರ್ತೀರಿ. ಲೈಕ್ ಕೊಡಿ, ಸಪೋರ್ಟ್ ಮಾಡಿ. ತೊಂದರೆ ಮಾತಾಡಲ್ಲ. ನಮಸ್ತೆ, ಹೇಗಿದ್ದೀರಿ? ನಮ್ಮ ಪರಿಚಯ ಉಂಟೆ ನಿಮಗೆ? ಎಲ್ಲರಿಗೂ ನಮ್ಮ ಇವರ ಪರಿಚಯ ಉಂಟಲ್ಲ. ಇವರ ಹೆಸರು ತುಷಾಂತ್ ಮಂಜುನಾಥ್ ಅಂತ. ಕಲೆಯಲ್ಲಿ ಶಿಲ್ಪಿ ಕಲೆಯನ್ನು ತನ್ನ ಮೈಯಲ್ಲಿ ಒಗ್ಗೂಡಿಸಿ ಅದನ್ನೆಲ್ಲ ಬಿಟ್ಟು ದುಬೈಗೆ ಬಂದು ಇಲ್ಲಿ ಬಿಸಿಲಲ್ಲಿ ಒಣಗ್ತಾ ಇದ್ದಾರೆ. ಯಾನ್ ದುಬೈ ಬರೋಡೆ ಅನ್ನ ಪಾಸ್ಪೋರ್ಟ್ ಇಜ್ಜಿ ರೇಷನ್ ಕಾರ್ಡ್ ಆವತ್ತೆ. ರೇಷನ್ ಕಾರ್ಡ್ ಆಪುಂಡು ಸ್ಟೋರ್ ಪೋಲೆ ಅರಿಗೊರ್ಪೇರಿ ಇರುವಾಗಿಲು ಋತ್ವಿಕ್ ಪೊನ್ನಪ್ಪ ಬಂದ್ರು. ಬೇರೆ ಕೆಲಸ ಇಲ್ವಾ ನಿಮ್ಗೆ? ಇಲ್ಲ ಸರ್, ನಿಮ್ಮ ಹತ್ರ ಉಂಟಾ? ಇದ್ರೆ ಕೊಡಿ ಆಯ್ತಾ, ನಾವು ಇದು ಸಿವಿ ಕಲಿಸ್ತೇವೆ. ಮತ್ತು ವೆಲ್ಕಮ್ ಟು ಲೈವ್. ನೀವು ಸಹ ನಮ್ಮೊಟ್ಟಿಗೆ ಬಂದ್ರಲ್ಲ ಒಂದು ಸಪೋರ್ಟ್ ಮಾಡ್ಲಿಕ್ಕೆ. ಥ್ಯಾಂಕ್ ಯು ಬ್ರೋ. ನಿಮಗೆ ಬೇರೆ ಕೆಲಸ ಎಲ್ಲ ಕೇಳ್ತೀರಲ್ಲ, ನಾವು ಎಷ್ಟು ಕಷ್ಟ ಕೆಲಸ ಮಾಡಿ ಎಲ್ಲ ಬಂದು ಲೈವ್ ಮಾಡುದು. ಸೌಖ್ಯ. ಅದು ಅದ್ರ ಬಗ್ಗೆ ನೀವು ಕೇಳುವಂತ ಪ್ರಶ್ನೆ ಇಲ್ಲ ಇಲ್ಲಿ. ನಾವು ಎಷ್ಟೋ ಕಷ್ಟ, ಎಷ್ಟೋ ದೂರದಲ್ಲಿ ಕೆಲಸ ಮಾಡ್ತೇವೆ. ನೀವು ಅದ್ರ ಬಗ್ಗೆ ಕೇಳ್ಬೇಕು ಅಂತಿಲ್ಲ. ನಿಮಗೆ ಏನಾದ್ರು ಕೆಲಸ ಗೊತ್ತಿದೆ ಅದನ್ನ ಹೇಳಿಕೊಡಿ. ಅದು ಬಿಟ್ಟು ನಿಮಗೆ ಬೇರೆ ಕೆಲಸ ಇಲ್ವಾ ಅಂತ ಕೇಳುವರ್ದು ಯಾವತ್ತು ಲೈವ್ ಅಲ್ಲಿ. ನೋಡಿ, ನಾನು ತಾಳ್ಮೆಯಲ್ಲಿದ್ದೇನೆ. ನಾನು ಶಾಂತವಾಗಿ ಉತ್ತರಿಸಿದ್ದೇನೆ. ಅವರು ಬಿಸಿಯಲ್ಲಿ ಇದ್ದಾರೆ. ಅವರು ಬಿಸಿಯಾಗಿ ಉತ್ತರಿಸಿದ್ದಾರೆ ನಿಮ್ಗೆ. ಯಾಕೆ ಗೊತ್ತಿಲ್ಲ. ಅಲ್ಲ, ನಾನು ಯಾಕೆ ಹಾಗೆ ಹೇಳಿದ್ದು, ನಾವು ಒಂದು ಕೆಲಸವನ್ನು ಮುಗಿಸಿದ್ದು. ನೀವು ಹೇಗೆ ಮಾಡ್ತೀರಿ ಗೊತ್ತಿಲ್ಲ, ನಾವು ಹಾಗೆ ಅಲ್ಲ. ನಾವು ಡಿಸೈನ್ ಅಲ್ಲೂ ಇರ್ತೇವೆ, ಅದು ಬಿಟ್ಟು ಕಾರ್ಪೆಂಟರ್ ಆಗಿ ಕೆಲಸ ಮಾಡ್ತೇವೆ. ಒಂದು 2-3 ಕೆಲಸದಲ್ಲಿ ತೊಡಗಿಸಿಕೊಂಡಿರ್ತೇವೆ. ಎಲ್ಲಾ ಕೆಲಸದಲ್ಲಿ ಇದ್ದುಕೊಂಡು ತುಂಬಾ ಕಷ್ಟವನ್ನು ಅನುಭವಿಸಿಕೊಂಡು ಬರ್ತೀವಿ ರೂಮಿಗೆ. ಅದಕ್ಕೆ ಆತರ ಕ್ವಶನ್ ಕೇಳಿದ್ರೆ ನಾವು ಉತ್ತರ ಕೊಡ್ಬೇಕಲ್ವಾ? ಹಾಗೆ ಬಿಡ್ಲಿಕ್ಕೆ ಆಗ್ತದಾ? ಯಕ್ಷಗಾನ ಮನ್ಪೋರ ತೂನಗ ಅಂಚೆನೆ ತೋಜುಂಡಿಗೆ ಅಂದಿ ಯಾರು ಅಂತ ಮಲ್ತಿದ್ದೇವೆ. ಸುರೇಂದ್ರ ಅಣ್ಣ ಬರ್ತೀರಿ. ಹಾಯ್ ಸುರೇಂದ್ರ ಅಣ್ಣ, ವೆಲ್ಕಮ್ ಟು ಲೈವ್. ಅನ್ನಪ್ಪ ಬರ್ತೀರಿ. ಹಾಯ್ ಅನ್ನಪ್ಪ ಚಾರ್, ವೆಲ್ಕಮ್ ಟು ಲೈವ್. ಎಂಚೊಳ್ಳರು, ಥ್ಯಾಂಕ್ ಯು ಸೋ ಮಚ್. ಎಲ್ಲ ಲೈವ್ಗೆ ಬಂದಿದ್ದಕ್ಕೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಎಲ್ಲರೂ ಕೆಲಸ ಇರುವವರೇ. ಹೌದು ಹೌದು ಶಾಂತಕ, ನಾನು ಅದನ್ನ ಹೇಳಿದ್ದಲ್ಲ. ನಾವು ಇವಾಗ ಕೆಲಸ ಮಾಡ್ತಾ ಇಲ್ಲ, ಆದ್ರೆ ಒಂದು ಟೈಮಲ್ಲಿ ಇವತ್ತಿಗೆಲ್ಲ ಕೆಲಸ ಮಾಡಿಕೊಂಡಿದ್ದವರು ಗೊತ್ತುಂಟಲ್ಲ. ನವೀನ ನನಗೆ ಗೊತ್ತುಂಟು ನೋಡಿ, ನಾವು ಕೆಲಸ ಮಾಡುವಾಗ ವಿಡಿಯೋ ಎಲ್ಲ ಹಾಕಿ ಅವರೊಟ್ಟಿಗೆ ಟುಗೆದರ್ ಅಲ್ಲಿ ಇದ್ದು ಅವರಿಗೆ ತುಂಬಾ ತೊಂದರೆ ಆಗಿದೆ. ಟುಗೆದರ್ ಎಲ್ಲ ಹಾಕುವುದು ಮಿಷನ್ ನ ಸೌಂಡ್ ಅಂತ ಹೇಳಿ. ಅದು ಬಿಟ್ಟು ನಮ್ಮಿಂದ ಬೇರೆ ಏನ್ ತೊಂದರೆ ಆಗಿದೆ ಗೊತ್ತಿಲ್ಲ. ಮಿಷನ್ ನ ಸೌಂಡ್ ಇದೆ ಅಂತ ಹೇಳಿ ಅವರಿಗೆ ಕಷ್ಟ ಆಗಿದೆ. ಅವು ಆರು ಅವು ಮೇಳಂದ್ ಗೊತ್ತಿದೆ. ಓ ಮೇಲಡಿ ಆಟ ಹೊಡಿತಾರೆ ಯಾನ ಬಪ್ಪ ಆಟ ಬಂಡೆ ಅದನ್ನ ಆತು ಗೊತ್ತಿದೆ. ಮೇಳಡ ಚರ್ಚಿ ಎಂಕ ಶಾಲೆ ಡಿಪ್ಪಣ ಕಲ್ಪನ ಶಾಲೆಡ್ ಬೊಕ್ಕಂಚ ಕ್ಲಬ್ ಆರ್ಕೊಬುದಿನ ಆತಿ ಅಂಚ ಮೇಳಗ್ ಸೇರ್ದಿಜೆರಾರು. ಕ್ಲಬ್ ಲೆಕ್ಕ ನಾನು ಒಬ್ಬನೇ ಕೆಲಸ ಇಲ್ಲದವ. ಯಾನು ಒಬ್ಬನೇ ಕೆಲಸ ಇಲ್ಲದವಾಗೆ ಇತ್ತೆ ಮಲ್ಪೆರೆ ಪನ್ಪುಜಿ ಮಂಡೆ ಬೆಚ್ಚ ಮಲ್ಪೊಡ್ಚಿ ಅವನು. ನಾನು ಲೈಕ್ ಕೊಟ್ಟೆ. ಅನ್ನಪಚಾರ್ ಥ್ಯಾಂಕ್ಸ್. ನನಗೆ ಇವತ್ತು ಹಾಡ್ಲಿಕ್ಕೆ ಆಗಲ್ಲ, ಸ್ವಲ್ಪ ಸ್ವರ ಎಲ್ಲ ಸರಿ ಇಲ್ಲ, ಕಿಚಿ. ನಿನ್ನೆ ಜ್ವರ ಬಂದಿತ್ತು. ಸೋಮವಾರದಿಂದ ನಾವು ಭಕ್ತಿಗೀತೆ ಎಲ್ಲ ಹಾಡುವ ಆಯ್ತಾ? ಸೋಮವಾರದಿಂದ ನೋಡು ಸೋಮವಾರ ಬಾರಿ ಕಷ್ಟ ಉಂಟು ಜನ ಇದ್ದಾರೆ ಹೇಗೆ. ಅಲ್ಲ, ನಾನು ಅವರಿಗೆ ಹೇಳಿದ್ದು ಸೋಮವಾರದಿಂದ ನಮ್ಮ ಸಂಗೀತ ಕ್ಲಬ್ ಸ್ಟಾರ್ಟ್ ಮಾಡುವ. ಮತ್ತೆ ಹಾಡುವಾಗ ಎಲ್ಲರೂ ಓಡಿ ಹೋಗ್ತಾರೆ. ಹೌದು. ಥ್ಯಾಂಕ್ ಯು. ಯಾರೆಲ್ಲ ಲೈವ್ಗೆ ಲೈಕ್ ಕೊಡ್ಲಿಲ್ಲ, ಪ್ಲೀಸ್ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಆಯ್ತಾ? ನಾವು 1 ಗಂಟೆ ಹೇಗಾದ್ರೂ ಮಾಡಿ ಭಾಗವತಿಗೆ ಪುರ ಮಲ್ಪುವರೆಗೆ ಅಲೇ. ಕ್ವಶನ್ ಇದೆಯಾ? ಕ್ವಶನ್ ಇಲ್ಲ ಬ್ರೋ, ಇವತ್ತು ಕ್ವಶನ್ ಇಲ್ಲ. ಕ್ವಶನ್ ಇನ್ನು ತುಂಬಾ ದಿವಸ ಹೋಗ್ಬೇಕು. ಪರವಾಗಿಲ್ಲ, ನಾನು ನಿಮ್ಮನ್ನೇ ನೋಡ್ತಾ ಇದ್ದೆ. ಹೌದಾ? ಓಕೆ. ಥ್ಯಾಂಕ್ ಯು ಸರ್. ಸಂಡೇ ಎಲ್ಲ ಒಂದು ಡೈಲಾಗ್ ಅನ್ನು ಹೇಳಿಕೊಂಡು ಭಾಗವತಿಗೆ ಮಾಡ್ತೇವೆ, ಇಲ್ಲಾಂದ್ರೆ ದೇವರ ಭಕ್ತಿಯನ್ನೆಲ್ಲ ಭಾಗವತಿಗೆ ರೂಪಕ್ಕೆ ತರ್ತೇವೆ. ಅದು ಬಿಟ್ರೆ ದೊಡ್ಡ ಭಾಗವತಿಗೆ ಏನಿಲ್ಲ. ಮುನಿಸುತ್ತರವೇ ಮುಗುದೇ ನಾವು ಕೋಡೆ ಗಣಪತಿ ಸುದ್ದಿ ಬಂದ ಅದಕ್ಕೆ ಹಿತವಾಗಿ ನಗಲು ಬಾರದೆ ಕರಿಮುಗಿಲ ಬಾನಿನಲ್ಲಿ ಮಿಂಚರಲಲು ಎನ್ನ ಕನಟ್ ಈರು ಬತ್ತದು ಪದ್ಯ ಪಂದಿತ್ತಾರು. ಪದ್ಯ ಪನ್ನಗ ಪೂರ ಜನಕುಲೆಗ್ ಬಲ್ತೊಂದಿತ್ತು.
ఏరేది పంపిణీ అవ ఆరు ఏరేది పక్కడి ఎంకు ఆరు పంపిన సుళ్ళు ఆరు పక్కడి పంపింది ఆ దండలోంచి పాతిరు నాతే ನಮಸ್ ಅಪ್ಪನ ನಂಗೆ ಮೆಸೇಜ್ ಬೋಡತ್ತೆ ಐಕ್ ಬೋಡದ ನಾನು ಮೆಸೇಜ್ ಮಾಡ್ನು ಹಾ ಆರು ಇದು ದುಂಬು ಡೈಲಿ ಚಾಟ್ ಬರೋಂತೀರಿ ರೈಟ್ ಇತ್ತೆ ಬಿಡು ವರ್ಪೂಜೆ ಇರುತ್ತೆ ಬಿಜಿ ಉಳ್ಳೇರ ಅಂತ ಹೇಳಿ ಮಾರ್ರೆ ಒಂದು ಹೌದಾ ಪ್ರಸಂಗ ಅಲ್ಲೇ ಒಂಜಿ ಪ್ರಸಂಗ ಪನ್ನೊಡ್ಗೆ ಅಲ್ಲಿ ವಾ ಪ್ರಸಂಗ ಯಾವ್ದಾದ್ರು ಹೇಳಿ ಅದಕ್ಕೆ ಪ್ರಸಂಗ ನಿಮ್ಗೆ ಅದಕ್ಕೆ ಗೊತ್ತಿದೆ ಹೇಳಿ ಪ್ರಸಂಗ ಜನನಿಗೆ ಪೇಳಿ ಮಾಲಿನಿಯೂ ವರತನು ಜಾಪೇಕ್ಷೆಗೆ ಅಪ್ಪುಜಿ ಕಾಮಿನಿಯೂ ಒಂಜಿ ಜನ ನೆಂಚಾನ ಪಂತೋಲಿ ಎಂದು 4-5 ಜನ ಉಳ್ಳೇರು ಒಟ್ಟಿ ಇಕ್ಕು ಪಕ್ಕಡೆ ಕುಸಲ್ ಬನ್ನಿ ನನದಿನ ದೂಕೆ ನನದಿನ ಬಲೆ ಜನ ಹಾ ಇಜ್ಜನ್ನ ಪಂತೆ ನವೀನ ಕಂತೆ ಹಾ ಅಪ್ಪ ಓಕೆ ಓಕೆ ಅವ್ರು ಮಾಡ್ತಾರೆ ಅಪ್ಪ ಪಂಕ ಬರ್ಲಡೆ ಎಂಕಜ್ಜಿ ಯಾನವುಕ ಸೊಂಟ ಬೇನೆ ಬರ್ತನತ ನವೀನಣ್ಣ ಇಂಕೆ ಹಾ ಅದಕ್ಕೆ ದಾದ ಅಂತ ಗೊತ್ತುಂಟ ಬೆಲ್ಟ್ ಇದ್ದಂಗ ಅಪ್ಪಗ ಸೊಂಟ ಹ್ಮ್ ಬೇನೆ ಬತ್ತನಕ್ಕೆ ಯಕ್ಷಗಾನದ ಕುಂಟು ಕಟ್ಟು ಬರುತ್ತೆ ಸೊಂಟಾಗಿ ಹ್ಮ್ ದಪ್ಪರ ಗುಂಟು ಕಟ್ಟು ಬರುತ್ತೆ ಹ್ಮ್ ಬೊಲ್ದು ಗುಂಟು ಕಟ್ಟು ಸೊಂಟ ಸೆಟ್ಟ ಯಾರು ಬಡತ್ತು ದಪ್ಪ ಅಂದಂದು ಯಾರು ಬಡತ್ತು ಹಾ ಆ ಗೋಣಿಪುರ ವಾರ್ತೆ ಅಯ್ನ ಮಿತ್ತಿ ಕುಂಟು ಕಟ್ಟು ಬರುತ್ತಾ ದಪ್ಪ ಸರಿ ಯಾರು ಬಡತ್ತು ಹ್ಮ್ ಅಂಚ ಕುಂಟು ಕಟ್ಟುದು ಹಾ ಲುಂಗಿನು ಜಗ್ಗನ್ನ ಬತ್ತೀರಿ ಹಾಯ್ ಮುಂಡುನು ಜಗ್ಗನ್ನ ರಡ್ಡು ವೆಲ್ಕಮ್ ಟು ಲೈವ್ ಇಂಚ ಒಳ್ಳೇರು ಥ್ಯಾಂಕ್ ಯು ಸೋ ಮಚ್ ಲೈವ್ ಬತ್ತಿನಕ್ ಒಂಜಿ ಲೈಕ್ ಕೊಡ್ದು ಸಪೋರ್ಟ್ ಮಾಡಿ ಒಂದು ನಿಮಿಷ ಮುಂಡುನು ಓಕೆ ಮೆಸೇಜ್ ಓಕೆ ಬೋಡತ್ತೆ ಮೆಸೇಜ್ ಮಂತಿಜಿಂದ ಓಡಿಗೆ ಲೈವ್ ರೀಚ್ ತಿಕ್ಕುನೆ ಅಂಚ ದಾದಂಡಲ ಮಂಡೇಡ್ ಬರೆಪುನ ಪಾಡು ನಾವು ಅವಿನ್ ಅನ್ವಿತ್ ಬತ್ತೀರ ಹಾಯ್ ಅನ್ವಿತ್ ಬ್ರೋ ವೆಲ್ಕಮ್ ಟು ಲೈವ್ ಇಂಚ ಒಳ್ಳೇರು ಆರು ಓಲ್ಲೇರಿ ಅಲ್ಪ ಬೊಲ್ಪುಂಡ ಅಜ್ಜಿ ಆರು ಕತ್ತಲೆ ಉಗಾಂಡಾಡು ಒಳ್ಳೇರು ಉಗಾಂಡ ಯಕ್ಷಗಾನ ಪ್ರಸಂಗ ಅದೊಂದು ಹೇಳಿ ಅಂತ ಫುಲ್ ಸರಿ ಯಕ್ಷಗಾನ ಆಗ್ತದೆ ಪ್ರಸಂಗ ಲೈಟ್ ಯಕ್ಷಗಾನ ಪ್ರಸಂಗ ಅದಕ್ಕೆ ಅದಕ್ಕೆ ವರ್ಷ ಆಗ್ತದೆ ಅವು ಯಕ್ಷಗಾನ ಪ್ರಸಂಗ ಇನ್ನು ನಾನು ನೋಡ್ತೇನೆ ಯಾರಾದ್ರೂ ಯಕ್ಷಗಾನದವರು ಸಿಕ್ಕಿದ್ರೆ ಅವರನ್ನು ಲೈವ್ ಕರ್ಕೊಂಡು ಬಂದುದು ಮತ್ತೆ ಅವರ ಹತ್ರ ಲೈವ್ ಅಲ್ಲಿ ಭಾಗವತಿಗೆ ಮಾಡ್ಲಿಕ್ಕೆ ಹೇಳ್ಬೇಕು ಇದ್ದಾರೆ ಬರುದಿಲ್ಲ ಅಷ್ಟೇ ಟೈಮ್ ಸಿಗುದಿಲ್ಲ ಅವರಿಗೆ ಈರೆ ಸಿರಿಪಾದ ದರ್ಶನ ಈಗ ಮಳೆಗಾಲ ಅಲ್ಲ ಬಣ್ಣ ಈಗ ನೋಡಿ ನೀವು ಯೂಟ್ಯೂಬ್ ಅಲ್ಲಿ ಸಿಗ್ಲಿಕ್ಕಿಲ್ಲ ಮನೆ ಯಕ್ಷಗಾನ ಹೋಗ್ತಾ ಇರ್ತೀರಿ ಕತ್ತೊಂದು ಬರಡು ಆರು ಒಳ್ಳೆರಿ ಕೆಲವೊಂದು ಆರ್ನ ರೂಮ್ ಉಳ್ಳೇರಿ ಸುಶಾಂತ್ ಬ್ರೋ ಇರ್ನ ರೂಮ್ ದ ಟೂರ್ ಕೊರ್ಪರಗೆ ಅದೇ ರೂಮ್ ಟೂರ್ ಒನ್ ಫಾರ್ ಅಂದ್ ಟೂರ್ ಬರ್ತಾರ ಅಂತ ಅಂಚ ಮಾಡದ ಅದೇ ಟೂರ್ ಮಾಡ ಎಂದು ರೂಮ್ ತೊಚ್ಪವನ್ ಪೂರ ಇರ್ನ ಸ್ವಲ್ಪ ಜನರೇ ಒಚ್ಚಿ ಅಂದಂದ ನನಗಿನ ಸ್ವಲ್ಪ ಇನ್ನೊಂದ್ಸಲ ಅವರು ಖಾಲಿ ಇರುವಾಗ ಜನರೇ ಸರಿ ಬನ್ನಿ ಅಂತ ನೆನ್ನೆ ಆದ್ರೆ ಮಾಡ್ಬೋದಿತ್ತಲ್ಲ ಹೌದೌದು ನೆನ್ನೆ ಬರ್ಬೇಕಿತ್ತು ನೆನ್ನೆ ಅದು ಸರಿ ಮಾಡ್ಬೇಕು ಯಕ್ಷಗಾನ ಆಡ್ತಾ ಇದ್ದೆ ಹೊತ್ತಿಗೆ ಸುನೀಲ್ ನವೀನ್ ಬತ್ತೀರ ಲೈಟ್ ಹಾಕೊಂಡು ಪಿರಾವಡೆ ಹಾಕೊಂಡು ಪಿರಾವಡೆ ಹಾಯ್ ಸುನೀಲ್ ನವೀನ್ ಬ್ರೋ ವೆಲ್ಕಮ್ ಟು ಲೈವ್ ಇಂಚ ಒಳ್ಳಾರು ಥ್ಯಾಂಕ್ ಯು ಸೋ ಮಚ್ ಲೈವ್ ಬತ್ತಿನಕ್ಕೆ ಲೈಕ್ ಅದೇ ಕೊಡ್ದು ರೀ ಸಪೋರ್ಟ್ ನವೀನ್ ಮಾಡ್ಲಿ ಪಿರಾವಡು ಲೈಟ್ ಮಾಡೋಡಿಗೆ ಅಂದೆ ಪಿರಾವದು ಲೈಟ್ ಬಂದ ಸೊಪ್ಪು ಹಾ ಪಿರಾವದ ಬರ್ಚಿ ಲೈಟ್ ಬರ್ಚಿ ಅವು ಮಂಡೆ ಮೋನೆಗೆ ಬರ್ಪು ಅದಿತ್ತೆ ಬರ್ತದ ಸರಿ ಅಣ್ಣದಿ ನವೀನರೇ ಈರು ಒಂಜಿ ಯಕ್ಷಗಾನದ ಭಾಗವತಿಗೆ ಮಲ್ಪುಲೆ ಪ್ಲೀಸ್ ಬನ್ನುಲೆ ಗೊತ್ತುಜ್ಜಿ ಭಾಗವತಿಗೆ ಒಂಜಿ ಗೊತ್ತಿತ್ತಿನ ಪಂಡೈತೆ ರೆಡ್ ಲೈನ್ ಅಷ್ಟೇ ದೊಂಡೆ ಸಾರಿ ಇತ್ತು ನಾತು ದೊಂಡೆ ಸಾರಿ ನಮ್ಮ ದೊಂಡೆಗೆ ಅತಿ 2 ದಿವಸ ರೆಸ್ಟ್ ಬೇಕಂತ ಹೇಳಿದ್ದಾರೆ ಡಾಕ್ಟರ್ ಸಿಂಗಿಂಗ್ ಮಾಡಿ ದೊಂಡೆಗೆ ಯಾರನ್ನು ಓಡಿಸಬೇಡಿ ಅಂತ ಹೇಳಿದ್ದಾರೆ ನೀರಜ್ ನಾಗರಾಜ್ ಬತ್ತೀರ ಹಾಯ್ ನಾಗರಾಜ್ ಅನ್ನ ವೆಲ್ಕಮ್ ಟು ಲೈವ್ ಎಂಚ ಒಳ್ಳಾರು ಥ್ಯಾಂಕ್ ಯು ಸೋ ಮಚ್ ಲೈವ್ ಬತ್ತಿನಕ್ಕೆ ಒಂದು ಲೈಕ್ ಕೊಡ್ದು ಸಪೋರ್ಟ್ ಮಾಡ್ಲಿ ನವೀನ್ ಬ್ರೋ ಲೆಕ್ಕ ಚಡ್ಡಿ ನೇಲೊಂದು ಇಜ್ಜತ್ತ ಅಲ್ಪಲ ಇಜ್ಜಿಂಡ ಮಾತ್ರ ತೋಜಲೆ ಅವನೊಂದು ಅನ್ವಿಕಂಚನ್ ಎಂಕ್ ಕೇಂದಿಜಿಯೆ ಕುಡೋರ ಪಲ್ನೆ ಒಣೊಂದುಲ್ಲೇರು ಕೆವಿಕ್ ಜಾಗಟ ಎತ್ತೋಡ ಆಪುಂಡು ಜನನಿಗೆ ಪೇಲಿ ಮಾಲಿನಿಯೂ ವರತನು ಜಾಪೇಕ್ಷೆಗೆ ಕಾಮಿನಿಯೂ ಆಂಡ
ಹಾಯ್ ತುಸು ಬಂದಿಲ್ಲ. ಹಾಯ್ ತುಷಾಂತ್. ಅನು ಬಂದ್ರು. ಅನು ಯಾರು ಮಾರ್ರೆ? ನಿಮ್ಮ ಪರಿಚಯದವರಾ? ಓ ಸುದೀಪ್ ಅಣ್ಣ ಬರ್ತೀರಾ? ಹಾಯ್ ಅಂದಿ ಸುದೀಪ್ ಅಣ್ಣ, ವೆಲ್ಕಮ್ ಟು ಲೈವ್. ಎಂಚೊಳ್ಳರು? ಅನು ಬಂದ ವಿಶಾಲ ಬಂಡದೊಂಜಿ ಒಳ್ಳೆರು ವಿಶಾಲ ಮೇಡಮ್ ಒಂಜಿ ವಿಶಾಲ ಚಾನಲ್ ಆನ ಆರೇನಾ? ಬೊಕ್ಕಂಜಿ ಚಾನಲ್. ಓಕೆ ಓಕೆ. ಅನು ಅವರೇ, ಅನು ನಮ್ಮ ಅವರೇ ನಿಮ್ಮ ಚಾನೆಲ್ಗೆ ಒರಿಜಿನಲ್ ಹೋಗಿ ಐಡಿಯಿಂದ ಬಂದು ಒಂದು ಕಾಮೆಂಟ್ ಹಾಕಿ ಆಯ್ತಾ? ನಾವು ಸಹ ನಿಮ್ಗೆ ಅಲ್ಲಿಂದ ಸಪೋರ್ಟ್ ಮಾಡ್ತೇವೆ. ದಾದೆ ಸ್ಪೆಷಲ್ ಪಣೊಂದುಲ್ಲೆರ್ ಸ್ಪೆಷಲ್ ಇನಿ ಸಾಂಬಾರ್ ಬ್ರೋ. ಇಂಚ ಉಳ್ಳಾರು ಯಾನು ಹುಷಾರುಳ್ಳೆ ಎಂತ ಶೀತ ಜ್ವರ ಇತ್ತುಂಡು. ಎನ್ನ ರೂಮ್ ಒಟ್ಟು ಕಂಡಿದ್ದೀನಿ ಕೋಟೆ ದಿಂಚ ಕಮ್ಮಿ ಎನ್ನ ಆತೆ ರೂಮ್ ಒಟ್ಟು ಕಂಡಿದ್ದೀನಿ ನೆನೆಪುಂಡತ ಯಾನು ಏಪದ ಪಲ್ನೆಂದು. ನೆನೆಪುಂಡು ನೆನೆಪುಂಡಿ. ಅವರ ಕ್ಯಾಮರಾ ತಿರ್ಗದಿತ್ತು ಎನ್ನ ಚಡ್ಡಿ ಇತ್ತು ನಾಲ್ಪ ಎದುರುಡು ಅವು ತೋಜಿದಿನ ಅರೆ ಗಂಚ ಐಕಾರ್ ಪನ್ಪಿನಿ. ನವೀನ್ ಅಂದ ಸೌಖ್ಯನ ಈರ ಇಂಚೆ ಉಳ್ಳಾರು ಯಾನು ಹುಷಾರುಳ್ಳೆ ಬ್ರೋ. ಅಂತ ಶೀತ ಜ್ವರ ಪುರ ಬತ್ತುಂಡು ಅಂಚ ಒಂಚೂರು ಕಿರಿಕಿರಿ ಆತೆ ದೊಂಡೆಯಲ್ಲಿ. ಬೊಕ್ಕ ಪುರ ಕಮ್ಮಿ ಆಡಿತ್ತೆ ಮಾತ್ರ ಪಡ್ದೆ ನಾನು ಜೆಪ್ಪುಡು ರಾತ್ರಿ. ಅನು ಓಕೆ ಬ್ರದರ್ ಪಣದಿಲ್ಲ. ಓಕೆ ಥ್ಯಾಂಕ್ ಯು ಅನು ಅವರೇ. ಊಟ ಆಯ್ತಾ ನಿಮ್ದು? ಏನ್ ವಿಶೇಷ ಮತ್ತೆ? ಅರೆ ಬ್ಲೂ ಕೊರ್ಲೆ ಚಾನಲ್ ಅನ್ನ ಒನ್ ಸ್ಯಾಂಡ್ ಬೊಕ್ಕಂಜಿ ಬ್ಲೂ ಚಾನಲ್ ಕೊರಲ್ಲ. ಜನಗಳೆಲ್ಲ ಗೊತ್ತಿದೆ ಕೊರ್ಲೆ ಎನ್ನ ಚಾನಲ್ ಬರ್ಪೇರು ಆ ಚಡ್ಡಿ ತೊಂದ್ರೆ ಇದ್ದಾರೆ ತೋಜಿದುಂಡೆ ಪಾಪದದ್ದು ಚಡ್ಡಿ ಬಜಿ ಬಂಡ ಅವ್ಲು ಪಾಪ ಆಗಿರ್ದಿತ್ತೆ ನಾವು ತೋಜಿದಿನಾರೆ. ಹಾ ಆತೆ ಅಂಚೆದಾದ ಚಡ್ಡಿ ಪಿಚ್ಚಾಡಿ ಬರ ತೂಪಿಜಾರ. ಚಡ್ಡಿದು ಅದು ತೀರಾಗಿ ಹೇಳುತ್ತಿದ್ದೆ. ಶೀತನೇ ಒಂತೆ ಕಿರಿಗಿರಿ ಅಂದೆ ದೊಂಡೆಡು ಕಿರಿಗಿರಿ ಮೂಂಕೊಡು ಶೀತ. ಹಾ ನವೀನರೇ ಅವು ಹಾಟ್ ಬಿಯರ್ ಆಗಿ ಏನದ ಅವು ಹಾಟ್ ತೆಮ್ಮತ್ ಅಂಚ ರಮ್ಮು ಬರ್ಪಿನಿ ನಾನು ಕೆಮ್ಮದು ರೆಂಕ್ಲ ಮುರಣಿ ಶೀತ ಜ್ವರ ಅಂದೆ. ಓಕೆ ಓಕೆ. ಅನು ಕೂ ಬಣ್ಣಲೇರು ನಾಗರಾಜ್ ಪೂಜಾರಿ ಅವರು. ನಿಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೇನೆ. ಶರ್ಟ್ಸ್ ವಿಡಿಯೋಗೆ ಕಮೆಂಟ್ ಹಾಕಿದ್ದೀನಿ. ಶಾರ್ಟ್ಸ್ ವಿಡಿಯೋಗೆ ಬ್ರದರ್ ನೀವು ನನಗೆ ಮರೆಯದೆ ರಿಟರ್ನ್ ಸಬ್ ಕೊಡಿ. ಆಯ್ತಾಯ್ತು. ನಾಳೆ ಆಯ್ತಾ? ಇವತ್ತು ಕೊಡಲ್ಲ, ನಾಳೆ ಕೊಡ್ತೇನೆ. ಇಲ್ಲದ ಮೈನಸ್ ಆಗ್ತದೆ ಅದು. ಏನು ಇವತ್ತು ಚಡ್ಡಿ ವಿಷಯ ಏನ್ ಅಂತಿದ್ರು. ಇವತ್ತು ಚಡ್ಡಿ ಆಜು ದಿನ ಚಡ್ಡಿ ತೂಯಿನಿ ಮಲ್ಲೆಜ್ಜ ಅವನದು ಅಂದ ಆಜಿರ್ ದಿನ ಬೊಕಂಚಿನ ಅನುವರೆ ಚಡ್ಡಿ ಅವರು ಹೋಗುದು ಬಳ್ಳಿಯಲ್ಲಿ ಹಾಕಿದ್ರು. ಏನೋ ಒಂದು ತೊಂದರೆಯಾಗಿ ಕ್ಯಾಮರಾ ತಿರುಗಿಯಲ್ಲಿ ಚಡ್ಡಿ ಕಾಣ್ತಾ ಇತ್ತು. ಅದಕ್ಕೆ ಚಡ್ಡಿ ವಿಷಯ ಬಂದದ್ದಿದ್ದಿ ಇರ್ನ ಬರಿತಾರ್ನ ತೆಲಿಕೆ ಪೊರ್ಲಿ ಅರ್ನ ಪುದರ್ ದಾದೆ ಸುಶಾಂತ್ ತೆಲಿಕೆದ ಬೊಳ್ಳಿ ಅವನಿಗೆ ಸುಶಾಂತ್ ಅತ್ತು ತುಶಾಂತ್ ಅರ್ನ ಸುಶಾಂತ್ ಮಂಜುನಾಥ್ ಶಿಲ್ಪಿ ಮನೋಲಿ ಮಲ್ಲ ಶಿಲ್ಪಿ ಅತ್ತು ತುಶಾಂತ್ ಮಂಜುನಾಥ್ ಬೇರೆ ಅರ್ನಾಳ ಮಾಸ್ಟರ್ ಚಾನಲ್ ಉಂಡಾವೆ ಅರೆಗ್ಲ ಸಪೋರ್ಟ್ ಪ್ಲೇ ಅರೆಗಿತ ಏನು ಪಿಕ್ಚರ್ ಆಕ್ಟರ್ ಬರ್ತಾರತ್ತೆ ಆಗಿ ಅಪ್ಪಗ ಒಡಿಶನ್ ಅಮ್ಮ ಫೋನ್ ಬೈದಿನ ಬಂತಿರು ಅತೆ ಇರೆಗೆ ಪಿಕ್ಚರ್ ಒಡಿಶನ್ ಬೈದಿನ ಅತೆ ಕಾಲ್ ನಾನು ಲೈವ್ ಅಂದಿತ್ತು ಅಂಚನೆ ಬದುಕು ಪಾತ್ರ ಒಂದು ಬುಕ್ಕ ಅವು ಬಂಡೆ ಅಣ್ಣನ ಮಗೆ ಆಕ್ಸಿಡೆಂಟ್ ಆಯ್ತು ಹಾ ಅಂಚ ಅವು ಪಾತ್ರ ಅಂದಿತ್ತ ಅಂದೆ ಬಾಲೆ ಎಂಚ ಉಂಡು ಎಲ್ಲ ವೈಬ್ರೇಷನ್ ಉಂಡಿಗೆ ಕೈ ಕಾರು ಬುರನೆಲ್ಲ ವೈಬ್ರೇಷನ್ ಉಂಡಿಗೆ ಬೋಧನ ಮಲ್ಲ ಬೋಧ ಅಯ್ಯೋ ದೇವರ ಅಯ್ಯೋ ನಾನು ಇವತ್ತಿನ ಟ್ರಾಫಿಕ್ ಚಡ್ಡಿ ವಿಷಯ ತಗೋ ಬಂದಿರೋ ಏನೋ ಅನ್ಕೊಂಡೆ ಅವನಲ್ಲರು ಇವತ್ತಿನ ಟ್ರಾಫಿಕ್ಗೆ ಆರು ಚಡ್ಡಿ ಪಾಡ್ ನಾವು ಯಾನು ತೂದಿತ್ತೆ ಅಂದ ಇತ್ತೆ ಫುಲ್ ಫೇಮಸ್ ಆತು. ಶಾಂತಕ್ಕ ನೈಸ್ ಲೈವ್ ಮಾಡೋದಿಲ್ಲ. ಬನ್ನಿ ಬಿಡಿ ಆ ಚಡ್ಡಿಯ ವಿಷಯವನ್ನು ಬಿಡಿ ಎಲ್ಲರೂ. ಶಾಂತಕ್ಕ ನಮಸ್ತೆ ಮಾಡೋದಿಲ್ಲ. ಸುದೀಪ್ ಬನ್ನಿ. ಸೊಂಟದ ವಿಷಯ ಬೇಡಲೆ ಶಿಷ್ಯ ಸೊಂಟಕ್ಕೆ ನನಗೆ ಹಾಯ್ ಕೇಶವ್ ಬ್ರೋ ಬಣ್ಣದಲ್ಲಿ ದಾದ ವಿಷಯ ಎಡ್ಡೆ ವಿಷಯ ಪಾತಿಲ್ಲ ಬಣ್ಣದಲ್ಲಿ ದಾದಾಂಡಿ ಇರ್ನ ಮೈಕ್ ಬಂದುಂಡಾ ಫೋನ್ ಮಾತಾಡುದಿಲ್ಲ. ಹಾಯ್ ಸುದೀಪ್ ಅಣ್ಣ ಎನ್ನ ನಮಸ್ಕಾರ ಪಣದಲ್ಲಿ ಚಂದ್ರಾವತಿ ಅಕ್ಕ ಬರ್ತೇನೆ. ಹಾಯ್ ಚಂದ್ರಾವತಿ ಅಕ್ಕ, ವೆಲ್ಕಮ್ ಟು ಲೈವ್. ಮೂಡ್ತೇನೆ. ಹಾಯ್ ಸುದೀಪ್ ಅಣ್ಣ ಪಣದಲ್ಲಿ ಪ್ರತಿ ಎನ್ನ ದುಂಬುದ ಸ್ಟೈಲ್ ವಯರ್ ಇಯರ್ ಫೋನ್ ಒಲ್ಪ ಉಂಡಿ
ಆಹಾ ಉಂಡು ಮುಳುಂಡಿ ಸೈಡ್ ಬ್ಯಾಗ್ ಉಂಡು ಅవి ಇತ್ತ ದೀಪುಜಿಯಾನ ಇತ್ತ ಜಪ್ಪುನಗ ದೀಪಿನಾತೆ ಮಾತ ತೂಪೇರ್ ಲೈವ್ ನೋಡೋದು ಅನ್ವಿತಕ್ಕ ನನ್ನ ನವೀನನ ವ್ಲಾಗ್ಡ್ 18+ ದಕ್ಕಲು ಮಾತ್ರ ತೂವೋಡು ನಿಕ್ಕಲು ಚಡ್ಡಿದ ವಿಷಯ ಬುಡ್ಜಾರಡ ಅವನೊಂದು ಅರ್ಥ ಮಲ್ಪುಳೆ ಜನರೇ ಅವನೊಂದು ಅಂದಿ ಹಾಯಿ ಮುದ್ದು ಪಾರಿವಾಳ ಬಣೋದು ಮಧು ಪಾರಿವಾಳ ಊಟ ಆಯ್ತಾ ಏರಿ ಮುದ್ದು ಪಾರಿವಾಳ ಒಳ್ಳೇದು ಹಾಯ್ ಮುದ್ದು ಪಾರಿವಾಳ ಹಾಯ್ ಊಟ ಅಕ್ಕ ಆಯ್ತಾ ನಿಂದು? ಚಂದ್ರವತಿ ಅಕ್ಕ ಹಾಯ್ ಚೂರು ಅನ್ನು ಬಕ್ಕ ಅಕ್ಕ. ಬರ್ಪ ಓಕೆ ಚಂದ್ರವತಿ ಅಕ್ಕ ಥ್ಯಾಂಕ್ ಯು ಸುದೀಪ್ ಅಣ್ಣೆ ಹೋ ಮೂರ್ತಿ ಅನ್ನ ನಮಸ್ತೆ ಬಣೋದು ಊಟ ಆಯ್ತು ನಿಮ್ಮದು ಆಯ್ತಾ ಅನು ಅಕ್ಕ ಬಣೋದು ಒಣಸಾಂಡಿ ಮೂರ್ತಿ ಅನ್ನ ಏನಂತಲ್ಲ ಈರೊಂದು ಮೆಸೇಜ್ ಹೋದ್ರೆ ಕೇಶವಣ್ಣಿ ನೆಟ್ವರ್ಕ್ ಪ್ರಾಬ್ಲಮ್ ಉಂಟು ಈಗ ಇದಕ್ಕೆ ಪ್ರಾಬ್ಲಮ್ ಇಜ್ಜದಿನೇಪ ವನಸಾಂಡಿ ಸೂಪರ್ ಲೈವ್ ಒಂದು ಕ್ವಶನ್ ವನಸಾಂಡಿ ಈರ್ನ ಆಂಡ ಸುದೀಪಣ್ಣ ಹಂಗೆಲ್ಲ ಸುದೀಪಣ್ಣ ಸಾರಿ ಕೋಸ್ಟಲ್ ಲೈವ್ ಒಂದು ವಿಡಿಯೋ ಬಂದಿದೆ ನೋಡಿ ಸಪೋರ್ಟ್ ಮಾಡಿ ಅವರಿಗೆ ಸಹ ಆಯ್ತಾ ಆಯ್ತಾಯ್ತಾಯ್ತು ಕ್ವಶನ್ ಅವರೇ ನಮಗೆ ಕನೆಕ್ಟ್ ಆಗಿದ್ದೀರಾ? ನೋಡ್ಲಿಲ್ಲ ನಿಮ್ಮ ಲೈವ್ ಅಲ್ಲಿ ತೊಂದ್ರೆ ಇಲ್ಲ ಕನೆಕ್ಟ್ ಆಗಿರ್ಬೋದು ಅನ್ಕೊಳ್ತೀನಿ. ಪ್ರಜ್ವಿತ್ ಚಡ್ಡಿ ಒಂದು ನಿಕ್ಕರ್ ಹಚ್ಚಿ ಜಾತಿ ಸಕ್ಕಾತಲಿ ಫೋನ್ ಅಂದಿಯೇ ಮೂರ್ತಿ ಅನ್ನ ಮನಸ್ಸು ನಾರ್ಮಲ್ ಪ್ರಶಾಂತ್ ಚಡ್ಡಿದ ನಾನೇ ವಿಷಯ ಬಾರಿ ಕೆಲಿಕೆ ಅವನು ಶಾಂತಕ ಓಕೆ ಅನ್ನು ನಾನು ಮೂರ್ತಿ ಬ್ರದರ್ ಅಂತ ಹೇಳುವುದಿಲ್ಲ ಮುದ್ದು ಪಾರಿವಾಳ ಅಂತಾನೆ ಹೇಳುವುದು ಮುದ್ದು ಪಾರಿವಾಳ ಅಂತ ಚೂರು ಬೊಕ್ಕ ಬರ್ಪೆ ಆಯಸ್ಸು ಜಾಸ್ತಿಗೆ ತೆಲಿಕ್ಕೆಲ್ಲ ಬೊಕ್ಕ ಚಪ್ಪಳ ಕೊಟ್ಟುಂಡಲ್ಲ ಆಯಸ್ಸು ಜಾಸ್ತಿಗೆ ಅಂಚೆ ತೆಲ್ತೋ ನಿಪ್ಪೋಡು ಎಪ್ಪಲ ವಿಷಯದ ತೆಲಿಪೋಡು ಒಕ್ಕಲ ತೆಲ್ತನ ಮಾರ್ಲ ನೋಡೋದು ರಚನಾ ಶೆಟ್ಟರ್ ಕಣ್ಣು ಅಂತಂದ್ರೆ ಕಣ್ಣು ಮಲ್ಲ ಅಂತದೇರಿ ದಾದಕ್ಕೆ ಸಂಪೂರ್ಣ ಮತ್ತೆ ಆಯ್ತು ಕಂಪೈರ್ ಅಂಗನವಾಡಿ ಟೀಚರ್ ಬರ್ತೀವಿ ಲೈವ್ ಓನರ್ ಏನು ಕುಡಿತಾ ಇದ್ದೀರಾ? ನಾವು ನೀರು ಕುಡಿಯುವುದು ಬಿಸಿ ನೀರು ಗಂಟಲಲ್ಲಿ ಕಿರಿಕಿರಿ ಇದೆ ಬಿಸಿ ನೀರು ಕುಡಿ ಎಲ್ಲರಿಗೆ ಡೌಟ್ ಅದೇ ನಾನೇನು ಕುಡಿತಿದ್ದೇನೆ ಅಂತ ಸಂಪು ಅಂಗನವಾಡಿ ಆ ಕಂಡೆ ಈ ಚೂರ್ದ ಗಂಟೆ ಆ ಕಂಡೆ ಈ ಚೂರ್ನ ಕಂಡೆ ಮುಂದೇನು ಎಚ್ಚ ತಿಂಡಡ ಕಿರ್ಮೂಂಡು ದೊಂಡೆ ಚೂರ್ನ ಗಂಟೆ ಉಂಡೆ ಬಂದು ಕೇಂದ್ರಜ್ಜಿ ಏಪಲ ಉಂಡೆ ಅನ್ನು ನನಗೆ ಯಾರಾದ್ರೂ ಕನೆಕ್ಟ್ ಆಗೋದಾದ್ರೆ ಹಾಗೆ ಖಂಡಿತ ನಾನು ನಿಮ್ಗೆ ರಿಟರ್ನ್ ಮಾಡ್ತೀನಿ ಆಯ್ತು ಕೋಸ್ಟಲ್ ಸ್ಪೈಸ್ ಅವರೇ ನೋಡಿ ಅನು ಅವರಿಗೆ ಕನೆಕ್ಟ್ ಆಗಿ ಆಯ್ತಾ ಎನ್ನ ಲೆಕ್ಕ ತೆಲಿಪೋಡು ತಿಳ್ತೇನೆ ಅನು ಪ್ರೀತಿಯ ಪಾರಿವಾಳ ಆರಿ ಹೋಯ್ತು ಗೆಳೆಯ ಮನಸ್ಸಿಗೆ ತಳಮಲ ಒಂದು ಸಾಂಗ್ ಆದ್ರೂ ಹೇಳಿ ಲೈವ್ ಓನರ್ ಟುಗೆದರ್ ಬ್ರದರ್ ನೀವಾದ್ರೂ ಹೇಳಿ ಮರಳು ನನಗೆ ನನಗೆ ಇವತ್ತು ಹಾಡ್ಲಿಕ್ಕೆ ಆಗಲ್ಲ ಅವರಿಗೆ ರೂಮಲ್ಲಿ ಜನ ಇದೆ ಹಾಗಾದ್ರೂ ಹೇಳಿ ಲೈವ್ ಓನರ್ ಟುಗೆದರ್ ಬ್ರದರ್ ನೀವಾದ್ರೆ ಟುಗೆದರ್ ಬ್ರದರ್ ಹೆಸರು ಗೊತ್ತಿತ್ತಲ್ಲ ಹೇಳ್ಬೋದು ಯಾವ ತೊಂದ್ರೆ ಇಲ್ಲ ನಮ್ಮ ಸಾಂಗ್ ಎಲ್ಲ ಮಂಡೇ ಬರ್ತದೆ ಆಯ್ತಾ ಮಂಡೇ ನೆಕ್ಸ್ಟ್ ಮಂಡೇ ಇಡೀ ದಿನ ಸಾಂಗ್ ಪಾತೆರಜ್ಜಿ ವಾರ ಗೊಂಜಿ ದಿನ ಸಾಂಗ್ ಮನ್ಪೋಡಣ ಲೈಟ್ ಪ್ರಪಾಡ್ದು ಟುಗೆದರ್ ಸಾಂಗ್ ಬಂದದಿ ಅವ್ರು ಪಚ್ಚರ ಆಯಸ್ಸು ಜಾಸ್ತಿ ಅಂಡಲ ಮಲ್ಲಜ್ಜಿ ಆಯ್ಜಿಂಡಲ ಮಲ್ಲಜ್ಜಿ ಬೇತದಲ್ಲ ಆಯರವಲ್ಲಿ ಬೆತ್ತದಲ್ಲ ಆಯರ ಬಲ್ಲಿ ಅವು ಸರಿ ಇದ್ರ ಬಣ್ಣ ಸರಿ ಅಂತ ಅವತ್ತೊಂದೆ ಸರಿ ಚೂರು ಮೆಸೇಜ್ ಓದಲಿ
ರಾಜ ಅಂತ ಪನ್ಪುನ ಯಾನ್ ಸೀರಿಯಸ್ ಅಂತ ಪಂತಿನ ಈಗ ಅವನ ಎತ್ತು ಅಂದ ಆವ ಸಂಪೂರ್ಣ ಅಂಟನ್ ಅಂಟಂಡ ಮಂಡೆ ಲೈವ್ ಗೆ ಬರ್ತೆ ಪಣತಿಲ್ಲರು ಪ್ರಜ್ವಲ್ ಬಲೆ ಬಲೆ ಉಲ್ಲ ಗೊಬ್ಬರ ಉಲ್ಲ ಒಳ್ಳ ಗೊಬ್ಬರ ಅರ್ನ ಪುದರ್ ಪ್ರಜ್ವಿತ್ ಗೊಬ್ಬ ಏನ ಕಾಮಿಡಿಗೆ ತೂ ಬರೆಯರ ಉಂಡು ಸಂಪು ಅರ್ಥ ಇದಿ ಅದು ತೂ ಆತ ತೂದು ಆತಿಪ್ಪ ತೂ ಬಂದದ ಅದಿ ಎನ್ನಡ ಬಂತಿನ ಎಂಕ್ ಹೊರ ಹೊರ ಸೀರಿಯಸ್ ಆ ಆರಳ ಆರಳ ಗೊತ್ತುಂಟು ಆರಳ ಆಗ್ತದೆ ಆಯರ್ಲ ಗೊತ್ತು ಅಂಚ ಬನದು ಆಯರ್ಲು ತೊಂದರೆ ಇದೆಯಾ ಸರಿಯಪ್ಪ ಆರಳ ಗೊತ್ತುಂಡು ಒಂದು ಬಣತುಲ್ಲೇರು ಸಂಪಣ್ಣ ಅಂದ ಸಂಪಣ್ಣ ಎಂಕ್ ಸೀರಿಯಸ್ ಅಂಡ್ ಯಾಕಡೆ ಬಂದ ಪೋರ್ಲಡ ಅಂಚ ಬಣ ತೋತೆ ಕಾಮಿಡಿ ಕಾಮಿಡಿ ಅದು ಕಾಮಿಡಿ ಸೀರಿಯಸ್ ಗೊತ್ತಲ್ಲ ತೊಂದರೆ ಇದೆಯಾ ಕಾಮಿಡಿ ಸೀರಿಯಸ್ ಆದ ಸ್ವಲ್ಪ ಹೋಗ್ಪ ಅದನ್ನ ಬಿಟ್ಟು ಬೇತೆ ಬೇತೆಲ್ಲ ಬಿಡ್ಪುಜ ಆಯ್ತು ನೀವು ಹೇಳಿ ತುಸು ಹಾಡು ಹೇಳಿ ಪ್ರೀತಿಯ ಪಾರಿವಾಳ ಹಾರಿ ಹೋಯ್ತು ಗೆಳೆಯ ಮನಸ್ಸಿಗೆ ತಳಮಳ ನನಗೆ ಅದು ಗೊತ್ತಿಲ್ಲ ನನಗೆ ಫುಲ್ ಲಿರಿಕ್ಸ್ ಗೊತ್ತಿಲ್ಲ ಅದ್ರದ್ದು ನೀವು ಲಿರಿಕ್ಸ್ ಹಾಕ್ತೀರಾ ಹಾಡ್ಬೋದು ನನಗೆ ನೆಟ್ವರ್ಕ್ ಕಮ್ಮಿ ಉಂಟು ಮಾರೆ ಹೋಯ್ತೊಂದು ಬರ್ಕೊಂಡು ಪ್ರೀತಿಯ ಪರಿವಾಳ ಹಾರಿ ಹೋಯ್ತು ಗೆಳೆಯ ಮನಸ್ಸಿಗೆ ತಳಮಳ ಮಾಡಿ ಹೋಯ್ತು ಗೆಳೆಯ ಪರಿಯ ತರಂಗ ಮರಿಯಲಿ ಗೆಳೆಯ ಮರಿಯ ತರಂಗ ಮರಿಯಲಿ ಗೆಳೆಯ ಇದು ಬಂಗೊಂಡಿಯ ಪದ ಪಾರಿವಾಳ ಸಾಂಗ್ ಯಾನ್ ಕೇಂದಿನ ಹೆಜ್ಜೆನು ಗೊತ್ತಾಂಡ ಕೊಂಡೆನ போகணும் ಗೋವಿಂದ ಗೋವಿಂದ ನೆಟ್ವರ್ಕ್ ಗೋವಿಂದ ನಮ್ಮ ಪಾರಿವಾಳ ಎಲ್ಲಿ ಹೋಯ್ತು ಮೆಸೇಜ್ ಆಗ್ತಾ ಇಲ್ಲ ಕಾಣಿಸ್ತಾ ಇಲ್ಲ ಓಡಿ ಹೋಗಿದೆ ಅನ್ಸುತ್ತೆ ನೀವು ಇಟ್ಕೊಂಡು ಬಿಟ್ಟು ಪಾರಿವಾಳ ಬಿಟ್ರಲ್ಲ ತುಸ್ಕೊಡ್ಬೇಕು ತುಸು ನಿಮ್ಮದು ಲೈವ್ ಇಲ್ವಾ ಅಂತಿದ್ದಾರೆ ಸುಶಾಂತ್ ಸಾಂಗ್ ಹೇಳಿ ಸುಶಾಂತ್ ಸಾಂಗ್ ಹೇಳಲಿಕ್ಕೆ ಇವತ್ತು ಜನ ಇದ್ದಾರೆ ರೂಮ್ ಅಲ್ಲಿ ಕಷ್ಟ ಆಗ್ತದೆ ಮಾಡುವ ಒಂದು ಟ್ರೈ ಮಾಡುವ ಹೇಳುವ ಜಿಂಬದಲ್ಲಿರುವ ಜೀವ ಕಂಬಸೂತ್ರ ಗುಂಬೆಯಂತೆ ಎಂದಿಗಾದರೊಂದು ದಿನ ಸಾವು ತಪ್ಪದು ಸಾವು ತಪ್ಪದು ಹುಟ್ಟುತ್ತೇನು ತರಲಿಲ್ಲ ಸಾಯುತ್ತೇನು ಹೊಯ್ಯಲಿಲ್ಲ ಸುಟ್ಟು ಸುಟ್ಟು ಸುಣ್ಣದರಲು ಆಡಿದಿಗ ಹೊಟ್ಟೆ ಬಲು ಕಟ್ಟದ್ದೆಂದು ಎಷ್ಟು ಕಷ್ಟಪಟ್ಟೆಯೋ ಸ್ವಾಮಿ ಹೊಟ್ಟೆ ಬಲು ಎಷ್ಟದ್ದೆಂದು ಎಷ್ಟು ಕಷ್ಟಪಟ್ಟೆಯೋ ಸ್ವಾಮಿ ಸತ್ತು ಹೋದ ಮೇಲೆ ಅರ್ಥ ಯಾರಿಗಾಗುವುದು ಯಾರಿಗಾಗುವುದು ಜಿಂಬದಲ್ಲಿರುವ ಜೀವ ಕಂಬಸೂತ್ರ ಗೊಂಬೆಯಂತೆ ಎಂದಿಗಾದರೂ ದಿನ ಸಾವು ತಪ್ಪದು ಸಾವು ತಪ್ಪದು ಯಾವ ಇತ್ತು ಗೊತ್ತಿತ್ತಿನ ಫಲ್ನೆ ಗೊತ್ತಿನ ಜನವರಿ ಅಕ್ಲು ಉಪ್ಪತ್ತಾಯಿರಲ್ಲಿತ್ತ ಅಕ್ಲು ಬೊಲ್ಪು ಗೊತ್ತಿನ ರಾತ್ರಿ ಬೇಡ ಅಂತ ಅಂದಿರ್ತಾರೆ ಅಂಚೆ ಅಕ್ಲು ಉಪ್ಪತ್ತಾಯಿರಲ್ಲಿ ಅಂತೇನೆ ಮಲ್ಲ ಬಂದ್ರು ಅಂತ ಅಲ್ಲೇ ಪ್ರಜ್ವತ್ ಕೇಂದ್ರ ತುಷಾರ್ ಬ್ರೋ ಏನಾದ್ರು ಬೇಲೆ ಬಂತಂದಿಲ್ಲ ಅವ್ರಿಗೆ ಏರು ಬ್ರೋ ಏರು ದಾದ ಬೇಲೆ ಅಂತ ಅಂದ ಯಾನ ಡಿಸೈನರ್ ಈವೆಂಟ್ ಇದ ವರ್ಕಿಂಗ್ ದುಬೈದ ಅವತ್ತೆ ಲೇಸರ್ ಸೂಪರ್ ತುಷಾರ್ ನಿರ್ಮಾಣ ಥ್ಯಾಂಕ್ ಯು ಸಂತಕ ಥ್ಯಾಂಕ್ ಯು ಸೋ ಮಚ್ ಲೈವ್ ಜಾಜೆ ಲೈವ್ ಎಂಚಲ ಬ್ರೋ ಬೋರ್ಡು ಅಣ್ಣ తెలుతోందిలా ఇప్పుడు అవే జీవన పన్పనేಗೆ ವಿಷಯ ಮಾಡೋಣ ಸುಮಾರು ಉಂಡಿ ಸಂಪೂರ್ಣ ಅನು ಅವರು ಅಯ್ಯೋ ಇವತ್ತು ಹಾಡು ಹೇಳಲು ಯಾರಿಗೂ ಇಂಟ್ರೆಸ್ಟ್ ಇಲ್ಲ ಅನ್ಸುತ್ತೆ ಅಂತಿದ್ದಾರೆ ಇಂಟ್ರೆಸ್ಟ್ ಉಂಟು ಮಾರ್ರೆ ಹಾಡು ನಿನ್ನೆ ಬರ್ಬೇಕಿತ್ತು ಅನು ಅವರೇ ನಿನ್ನೆ ತಂದ ಇತ್ತು ಪಾಪ ಅವರಿಗೆ ಹುಷಾರು ಕೂಡ ಇರ್ಲಿಲ್ಲ ಅದೇ ಡೇಲಿ ಅವರು ನಾನು ಹೇಳಿದಕ್ಕೆ ಟುಗೆದರ್ ಹಾಕಿದ್ರು
ಕೋಡೆ ಇರ್ನ ಜೀವನ ಓಡೆಗೆ ಪೋದಿತ್ತನು ಸಂಪು. ಅದಕ್ಕೆ ಏನಿದೆ ಈರ್ ದಾದ ಮನ್ಪುಣೆ ನವೀನ್ ಬ್ರೋ ಕೋಡೆ ದುಬೈಡ್ ಇಲ್ಲ. ಈರ್ ದಾದ ಮನ್ಪುಣು ಯಾನೊಂಜಿ ವರ್ಕ್ ಸಾಂಗ್ ಏನು ಚೆನ್ನಾಗಿ ಹೇಳಿದ್ರಿ. ಆಫೀಸ್ ವರ್ಕ್ ನಿಮ್ಮ ಮಂತೊಂದುಲ್ಲೆ ಧ್ವನಿ ಹಾಗೆ ಸ್ವಲ್ಪ ಕೊಡಿಸಿ. ಸಾಂಗ್ ಅಲಕ್ಕಮಲು. ಚೆನ್ನಾಗಿ ಹೇಳಿದ್ರಿ. ನಿಮ್ಮ ಧ್ವನಿ ಹೇಗೆ ಸ್ವಲ್ಪ ಜೇನುತುಪ್ಪ ಕೊಡಿಸಿ. ಜೇನುತುಪ್ಪ ಕೊಡಿದ್ರೆ ಸ್ವರ ಮತ್ತೆ ಸರಿ ಆಗ್ತದೆ ಅಂತ, ಒಳ್ಳೇದಾಗ್ತದೆ. ಹೌದು, ಸ್ವರ ತಪ್ಪು ಸರಿಯಾಗತ್ತೆ. ಆದ್ರೆ ಎಂತ ಗೊತ್ತಾ, ನನ್ನ ರೂಮಲ್ಲಿ ಇವತ್ತು ಬೆಳಿಗ್ಗೆ ಡ್ಯೂಟಿಯಿಂದ ಬಂದವರು ಇದ್ದಾರೆ. ರಾತ್ರಿ ಇಡೀ ಸೈಟಲ್ಲಿ ಹೋಗಿ ಕೆಲಸ ಮಾಡಿ ಬಂದು ರೂಮಿಗೆ ಈಗ ಸ್ವಲ್ಪ ರೆಸ್ಟ್ ಅಲ್ಲಿ ಇದ್ದಾರೆ. ಈಗ ಎದ್ದಿದ್ದಾರಷ್ಟೇ. ಅವರಿಗೆ ಉಪದ್ರ ಆಗ್ಬಾರ್ದಲ್ಲ, ಅದಕ್ಕೆ ನಾನು ಸ್ವಲ್ಪ ನನ್ನ ಗರ್ವ ವಾಯ್ಸಲ್ಲಿ ಮಾತಾಡುದು, ಹಾಡು ಹೇಳ್ತಾ ಇರೋದು. ಅದೇ ಬಿಟ್ಟು ನನ್ ವಾಯ್ಸ್ ಸರಿ ಉಂಟು, ಸರಿ ಇಲ್ಲ ಅಂತ ಅದು ಹೇಳಿಲ್ಲ. ಗೊತ್ತುಂಟಾ ನಿಮ್ಗೆ? ಒಂತೆ ಗೊತ್ತುಂಟು ಬಂತೆ. ಹಾ, ತರವಲ್ಲ ಕೈಗಿ ನಿನ್ನ ತಂಬೂರೀಶ್ವರ, ಬರದೆ ಬಾರಿಸತಿರು ತಂಬೂರಿ. ತರವಲ್ಲ ಕೈಗಿ ನಿನ್ನ ತಂಬೂರೀಶ್ವರ, ಬರದೆ ಬಾರಿಸತಿರು ಬಸ್ತೂರಿ. ಶಿಶುನಾಳದೀಶನ ಓದು ಪುರಾಣದಿ ಆ ಶಿಶುನಾಳದೀಶನ ಓದು ಪುರಾಣ. ನನ ತನ ತನ ತರವಲ್ಲ ತಗಿಲಿಲ್ಲ ತಂಬೂರಿ, ಬರದಿ ಬಾರಿಸ್ತಿರು ತಂಬೂರಿ. ಸೂಪರ್ ಸೂಪರ್ ಸೂಪರ್. ಥ್ಯಾಂಕ್ ಯು ಸೊ ಈ ಮಚ್. ಶಾಂತಕ ದಾಯಿಗೆ ಗಡ್ಡ ಬಾಯಿ ಯಾನು ದಾಲ ಪಂಡ್ರೆಜ್ಜಿ ಅರ್ನ ಒಂಜಿ ಉತ್ತರ ಉಂಡೆ ಒಲ್ತು ನಾಡದೀಪ ಗೊತ್ತಿಜ್ಜಿ ಪ್ರಜ್ವಿತ್ ಈರುವಲ್ಪ ಕುಡ್ಲಾಡು ಸುಶಾಂತ್ ಬ್ರೋ. ಶಾಂತಕ ಕುಡಂಜಿ ಸಾಂಗ್ ಪಲ್ನೇತು ಶಾಂತ. ಲಿಖಿತ್ ರಾಜ್ ಬತ್ತಾರೆ. ಹಾಯ್ ಲಿಖಿತ್ ರಾಜ್. ಇನಿ ಉಲ್ಲ ಸುಂಡಾಗಿ ಶಾಂತಕ ಸೂಪರ್. ಈಗ ದಾಯಿ ತಿರ್ಗು ನನ್ನ ಯಾನ್ ಪದ್ಯ ಮನ್ಪಿನಿ ಸೂಪರ್ ಆತಂತು ಸುಶಾಂತ್ ಮನೋಲ್ಲ. ಸೂಪರ್ ಸೂಪರ್, ವೆರಿ ಗುಡ್. ಸೂಪರ್ ಅತ್ತು ಸುಶಾಂತ್. ನವೀನ್ ಬ್ರೋ ಟೈಮ್ ಪೋನಗ ಹೆಂಗ ಒಂದುಲ್ಲೇರು ಹೆಂಗತ್ತೆ ಪರಬೆ ಒಂದೇ ಕುಜಾಲ್ಪುರ ಒಂದೇ ಅರ್ನಾಳ ತಾಳ್ದು ಅರ್ನ ಪೂರ ತಾಳ್ದು ನೇಂದಳ ತಾಳೊಂದು ಎಷ್ಟು ಕೂದಲು ಎನ್ನ ಸಾರಿ ಯಾವ ವಯಸ್ಸು ಕಟ್ಟೊಂದಿಲ್ಲ. ಎನ್ನ ಸಾರಿ ಉಂಡು ಯಾವ ವಯಸ್ಸು ಕಟ್ಟೊಂದಿಲ್ಲ. ಕೂಜಲ್ ಪಿರ ಗಂಟು ಮಾಡ್ದತ್ತ ಐಕ್ಕಂಟು ಎದುರುಡು ಇಜ್ಜಾತ ಎದುರುಡು ಓಡು ಇಜ್ಜಾವ್ಲು ಅವಿರಂಚ ತೋದಿನಿ. ಅವು ಯಾರು ವಯಸ್ಸು ಕಟ್ಟೊಂದಿಲ್ಲ. ಅವು ವಯಸ್ಸು ನರಿ ಬರೋಡತ್ತ ನರಿ ಬರ್ತಿಲ್ಲ. ಇಂಚವನ್ನ ಪೂರ್ ಬರೋಡಿ ಬರ್ತಿದ್ದೆ ವಯಸ್ಸು ಕಟ್ಟಂತೆ. ಅಂಡ ಫ್ರಂಟ್ ಏರಿಯಾ ಖಾಲಿ ಉಂಟದೆ ಫ್ರಂಟ್ ಅವರು ಮುಲ್ತು ಚೂರು ಒಂಚೆ ಪೋತು ಬಂದಾತಿ. ಅವು ಮುಲ್ಪದ ನೀರು ಲಂಚನತಿ ಮುಲ್ಪದ ಬ್ಲೀಚಿಂಗ್ ಪೌಡರ್ ಪೊಡಿ ತಾರಕದಾಗ ಹೆಚ್ಚಾವು ಮುಂಚುವ ಕುಜಾಲ್. ಸೂಪರ್ ಸೂಪರ್ ಸಾಂಗ್. ನನ್ನ ಮನಸ್ಸಿಗೆ ಖುಷಿ ಆಯ್ತು ಅನ್ನೋದು. ಎಲ್ಲರೂ ಕ್ಲಾಪ್ ಹೊಡಿಯಿರಿ. ಹೌದಾ, ಥ್ಯಾಂಕ್ ಯು ಸೋ ಮಚ್ ಅನ್ವರೆ. ನಿಮ್ಮ ಕೈಯಲ್ಲಿ ಹಿಡಿದುಕೊಂಡಿರುವ ಕಡ್ಡಿ ಬೆನ್ನು ಕೆರೆಯುವುದು. ಹೌದೌದು, ಅದು ಬೆನ್ನು ಕೆರೆಯುವುದೇ. ತುಷಾಂತ್ ಅನ್ನ ಅವು ಟರ್ಪಲ್ ಪಾಡ್ದಿನ ಪಿರಾವಡು ಒಣಗುಲ್ಲೇರು ಅತ್ತಿ ಅವು ಕರ್ತನ್ ಕರ್ಟನ್ ಮುಲ್ಪ ಕರ್ಟನ್ ದುಬೈ ಟರ್ಪಲ್ ಊರುಡು ಮೂಲ್ ಹಾ ಕರ್ಟನ್ ಎತ್ರ ಸೀದಾ ಕಿಚನ ಅಂದ ಸ್ಟುಡಿಯೋ ಫ್ಲಾಟ್ ಅನಿಕನ ಸ್ಟುಡಿಯೋ ಅಪಾರ್ಟ್ಮೆಂಟ್ ಅಥವಾ 1 ಬೆಡ್ರೂಮ್ ತೋರಿಸ್ಬೇಕಾದ್ರೆ ಲೈಟ್ ತೋರಿಸ್ಬೇಕಾ ಮಗ್ಬೇಕಾ ಎಲ್ಲಿತ್ತು ಇಲ್ಲಿತ್ತು ಇಲ್ಲಿತ್ತು ಸಾಕ ತಲೆನೋವಾಗ್ತದೆ ಮಾರೆ. ಎಷ್ಟಿಷ್ಟುಂಟು ಈ ಏತ್ ಸತಿಕೆ ಏನೋ ಮಾರೆ ದುಬೈಡ್ ದಾದ ವರ್ಕ್ ಮಲ್ಪುನಿದ್ದು. ನಮ್ಮ ಮನೆಯನ್ನು ಇದೆ ಕಟ್ಟಿಗೆಯಿಂದ ಮಾಡಿರೋದು ಕಡ್ಡಿ ಬೆನ್ನಿ ಕರೆಯುವುದು ಅಂತಿದ್ದಾರೆ. ಹೌದಲ್ವಾ? ಕಟ್ಟಿಗೆಲೆ ಮಾಡಿದ ಅವಿ ಜಾತ್ರೆ ಬರೋ ದಿಕ್ಕುನದ ಜಾತ್ರೆ ಎಂತ ಗೊತ್ತುಂಟಾ,
ಪೊಲಾಲಿ ಜಾತ್ರೆ ಕಂದಿನಿ ಅಂತ ಆರು ದಾದ ವರ್ಕ್ ಮಲ್ಪುನಿ ಗೊತ್ತು ನೆಟ್ವರ್ಕ್ ಬೋರ್ಡ್ ಆರು ಪಂತಿನ ಪುರಾಣಿಯವರು ಆರು ಒಂದು ಕರ್ಬದ ಶಿಲ್ಪಿ ಯಾರು ಕರ್ಬದ ಪುರ ಎಂಜಿನ ಅನ್ಪುಣಿ ಕರ್ಬ ಒಡೆ ಕರ್ಬ ಒಡೆ ಕರ್ಬ ಸ್ಟೀಲ್ ಸ್ಟೀಲ್ ಅತ್ತ ಅವು ಮರ ಕಲ್ಲು ಕಟ್ಟಿಗೆ ಅವು ಬಿದಿರ್ದ ಬರ್ಪಣತ ಬಿದಿರಿಡ್ದು ಮನುಷ್ಯನ ಕೈ ಬರ್ಪಣತ ಈ ಜಾತ್ರೆ ಬರೋದಿಪ್ಪು ಈ ಜೋಕ್ಲು ಅವು ಅತ್ತ ಇರ್ನ ವರ್ಕ್ ಅವು ಕಟಿಂಗ್ ಮನ್ಪುನಕ ವರ್ಕ್ ದಾದವು ಒವಿ ಇಂದು ಮಿಷನ್ ಬತ್ತನ ಕಟಿಂಗ್ ಮನ್ಪುನವ ಅವು ಇಂದು ಲೇಸರ್ ಕಟಿಂಗ್ ಅಂತನ ಪೂಜಾರದು ಅವು ಲೇಸರ್ ಕಟಿಂಗ್ ಅರ್ನ ಬೇಲೆ ಅವು ಆಚೆ ಪಾವ ಇದ್ದಾನೆ ಓವು ಶಾಂಪೂ ಪಿನ್ ಬಾಡ್ದು ಪಿನ್ ಬಿದೆ ಬರ್ತಿತ್ತು ಅದನ್ನು ಕ್ಲೀನ್ ಮಾಡ್ತಾನೆ ಕುಲುದು ಮಲ್ಪುವೆರ ಅವನದಲ್ಲಿ ದಾದಿನಿ ಶಾಂತಕ್ಕ ಸಂಪೂರ್ಣದಲ್ಲಿ ನಾವು ಮೈಸೂರಿನಿಂದ ತಂದಿರುವುದು ಕೂಡಿ ಕಡ್ಡಿ ಬೆನ್ನಿ ಕರೆಯುವುದು ಹೌದಾ ನಾವು ಮಂಗಳೂರಿಂದ ತಂದಿದ್ದು ಅವು ಊರುಡತ್ತ ದುಬೈಡ್ ದಾದ ಮಲ್ಪುನಾರು ಆ ದುಬೈಡ್ ಅವು ಯಾರು ಒಂದು ಲೇಸರ್ ಕಟ್ಟಿಂಗ್ ಯಾರು ಓ ಭಾಗ್ಯಲಕ್ಷ್ಮಿ ಅವರು ಬಂದ್ರು. ಹಾಯ್ ಭಾಗ್ಯಲಕ್ಷ್ಮಿ ಅವರು, ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದಿದ್ದಕ್ಕೆ. ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಮೈಸೂರು ಅರಮನೆ ನೋಡಲು ಹೋಗಿದ್ದೆ, ಅಲ್ಲಿಂದ ತಂದಿರೋದನ್ನು ಬೆನ್ನು ಕೆರೆಯುವ ಗಡ್ಡೆ 50 ಕೊಟ್ಟಿದ್ದು. ಹೌದಾ, ಓಕೆ ಓಕೆ. ಸ್ಟೋನ್ ದ ಮಲ್ಪೇರ ಪೂರ ಮಲ್ಪೇರಿ, ಸ್ಟೋನು ಮರ ಕಲ್ಲು ಪೂರ. ಶಾಂಪೂ ಬೋರ್ಡ ಶಾಂತಕ್ಕ ಏನಡ ಉಂಡು ಬಣದಿಲ್ಲ, ಕುಲ್ಲು ಹತ್ತಿ ಕಲ್ಲು ಶಾಂಪು ಯಾ ನವ್ವೆ ತುಪ್ಪಿನಿ ಕುಲ್ಲುದು ದಾದ ಮನ್ಪೇರಕ್ಕೆ ಏನು ಇರುದು ಕಲ್ಲಿಡು ಲೈಫ್ ಈ ಒಂದೊಂದು ಬಾಣಂತಿಲ್ಲ ಏರ್ನ ಮರ್ಯಾದೆ చెప్పారు என்ன மரியாதை தெப்பாரு பாரு அவனு ದಾದ ಓದುವರ ನಮಸ್ತೆ ಬ್ರೋ, ಊಟ ಆಯ್ತಾ ನಿಮ್ಮದು? ನಮ್ದು ಊಟ ಆಯ್ತು ಸಿಸ್ಟರ್, ನಿಮ್ದು ಆಯ್ತಾ ಊಟ? ಏನು ವಿಶೇಷ ಇತ್ತು? ನಮ್ಮದು ಊಟ ಆಗ್ಲಿಲ್ಲ, ಅವ್ರದ್ದು ಊಟ ಆಗ್ಬೇಕಷ್ಟೇ ಇನ್ನು. ನನ್ನದು ಊಟ ಆಗ್ಲಿಲ್ಲ. ಆ ರೇಟೆ ಸಿಂಗರಿ ಭಾಗ್ಯಲಕ್ಷ್ಮಿ ಬರ್ತಾಂಡಿ ಲೈವ್ ಬರ್ತಾಂಡಿ 49 ಮಿನಿಟ್ಸ್ ನನಗೆ 10 ಮಿನಿಟ್ಸ್ ಯಾವ ಬಕ್ಕ ಬಂದ ಬಗ ಬಡಾಪಡ ಬಡಾಪಡ ಮೀಡಿ ಮೀಟಿದಿ ಇವ್ರು ಲೇಟ್ ಅದ ಯಾನೆಲ್ಲ ಇಲ್ಲದ ಟೈಮಿಗೆ ಊರ್ದಾನ ವೆಜಿಟೇಬಲ್ ಸಾಂಬಾರ್ ರೈಸ್ ಅಂಡ್ ಚಪಾತಿ. ತೊಂದರೆ ಇದ್ದಿಂದ ನೀರ ತೊಂದರೆ ಜಪ್ಪ ಮೀದು ಲೇಟ್ ಸಾಂಗತ್ ಯಾನ್ ಪನ್ನಿ ಭಾಗ್ಯಲಕ್ಷ್ಮಿ ಅವರು ಒಳ್ಳೆ ಸಾಂಗ್ ಆಡ್ತಾರೆ ಅಂತ ಅವರ ಚಾನೆಲ್ ಸಪೋರ್ಟ್ ಮಾಡಿ ಆಯ್ತಾ. ಅವ್ರು ನೀವು ಸಪೋರ್ಟ್ ಮಾಡ್ತಾರೆ, ಅವರು ನಿಮ್ಗೂ ಸಪೋರ್ಟ್ ಮಾಡ್ತಾರೆ. ಈರೊಂದು ಪೆನ್ನಿಡ್ ಬರೆದಿತ್ತೋನೆ ಡಿ ಭಾಗ್ಯಲಕ್ಷ್ಮಿ ಎಂದು ಬಕ್ಕ ಇರು ಸರ್ಚ್ ಮಾಡ್ಬಿಡಿ. ನೀವು ಚಂದ ಹಾಡು ಹಾಡ್ತೀರಾ ಅಂತಿದ್ದಾರೆ. ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಹಾಯ್ ಹೇಳಿ, ಮತ್ತೆ ನಾವು ಲಿಂಕ್ ಕಳಿಸ್ತೇನೆ. ಒಂದ್ಸಲ ನಾವು ಟುಗೆದರ್ ಲೈವ್ ಮಾಡೋ, ಒಂದು ಸ್ವಲ್ಪ ಹಾಡು ಅವು ಚೂರು ಪಾಡುಂಡ ಅನ್ನ ಒಂದು ಪಾಡ್ದು ನನ್ನ ಸಬ್ಬು ಹಾಗೆ. ನೀವು ಹೌದು ನಾನ್ ಮಾಡಿದ್ದೇನೆ, ಅವ್ರಿಗೆ ಹೇಳಿದ್ದು. ನೀವು ನೀರು ಕುಡಿಯುವ ನೀರಿಗೆ ಏನಾದ್ರು ಮಿಕ್ಸ್ ಮಾಡಿರಾ ಅಂದ್ರೆ ನಾನು ಹೇಳಿದ್ದು ಅದಕ್ಕೆ ಜೇನುತುಪ್ಪ ನಿಂಬೆ ರಸ ಆತರ ಹೇಳಿದ್ದು ಮಾರಾಯ, ಮತ್ತೆ ಬೇರೆ ಎಂತದ್ದು ಹೇಳಿಲ್ಲ. ಹೌದಾ, ಓಕೆ 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 ಓಕೆ. ಇಲ್ಲ, ಜೇನು ರಸ ಹಾಕ್ಬೇಕಿತ್ತು, ಜೇನು ತಂದಿಲ್ಲ ನಮ್ಮಲ್ಲಿ. ರಿಟರ್ನ್ ಟುಮಾರೋ. ಓಕೆ 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 ಓಕೆ. ಭಾಗ್ಯಲಕ್ಷ್ಮಿ ಅವರು, ನಾನು ಏನ್ ಹೇಳಿದ್ದು ಗೊತ್ತಾ? ನಾನು ಹೇಳಿದ್ದು ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಹಾಯ್ ಕಳಿಸಿದ್ರಿ, ಮತ್ತೆ ನಿಮ್ಗೆ ನಾನು ಲಿಂಕ್ ಕಳಿಸಬಹುದು, ಮತ್ತೆ ನಾವು ಲೈವ್ ಟುಗೆದರ್ ಮಾಡಬಹುದು ಯಾವಾಗ ಬೇಕಾದ್ರೂ.
ಅವು ಜನ ಚೂರು ಸರಿ ಇಜ್ಜಿ ಅನ್ನ ತೂವನ್ಲೆ ಒಣದಲ್ಲಿ ಅನುಕು ಭಾಗ್ಯಲಕ್ಷ್ಮಿ ಓವಿಯೇ ಸಂಪತ್ತನ್ನ ಭಾಗ್ಯಲಕ್ಷ್ಮಿ ಅವರೇ ನನ್ನ ಚಾನೆಲ್ಗೆ ಸ್ಕ್ರೈಬ್ ಹಾಗೆ ನಿಮಗೆ ನಾನು ರಿಟರ್ನ್ ಮಾಡ್ತೇನೆ. ಹೌದು, ಹಾಗೆ ಬರೀಬೇಡಿ ರಿಟರ್ನ್ ಸಬ್ ಎಲ್ಲ. ನೀವು ಸೀದಾ ಅವರಿಗೆ ಅವರ ಚಾನೆಲ್ಗೆ ಹೋಗಿ ಕಾಮೆಂಟ್ ಹಾಕಿ ಅವ್ರು ಮಾಡ್ತಾರೆ ಎಲ್ಲರೂ ಹಾಗೆ. ಅವು ಜನ ಚೂರು ಸರಿ ಇಜ್ಜಿ ತೋಜುಂಡು. ಏರು ಶಾಂತಕ್ಕ ಏರು ಸರಿ ಇಜ್ಜಿ ಮಾಡಕುಂದಾರು. ಕಾಣದಂತೆ ಸುಳ್ಳು ಮಾಡ್ಲೆ ಕನ್ನಡ ನಮ್ಮ ಶಿವ ಕೈಲಾಸ ಸೇರಿಕೊಂಡನು, ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕೈಯ ಕೊಟ್ಟು ಓಡಿ ಹೋದನು. ನಮ್ಮ ಶಿವ ಕಾಣದಂತೆ ಮಾಯವಾದನು, ನಮ್ಮ ಶಿವ ಕೈಲಾಸ ಸೇರಿಕೊಂಡನು. Directly we can't join your live. Yeah, you cannot. That is the reason I am saying to you, just ಒಂದು ಇದು ಮಾಡಿ, ಇನ್ಸ್ಟಾದಲ್ಲಿ ಹಾಯ್ ಕಳಿಸಿದ್ರೆ ನಾವು ಲಿಂಕ್ ಕಳಿಸ್ಬೋದು ನಿಮಗೆ. ಕಾಂತಾರ ಸಾಂಗ್ ಹಾಡುವ ಬ್ರೋ. ಹೌದು, ಕಾಂತಾರ ಸಾಂಗ್. ಏ ಸಿಂಗಾರ ಸಿರಿಯೇ ಅಂಗಾಲಿನಲೆ ಬಂಗಾರಗೆ ವಾಮಾಯೇ, ಗಾಂಧಾರಿಯಂತೆ ಕಣ್ಮುಚ್ಚಿ ಹೊಂಗನ ಸಹರಸು ಛಾಯೆ, ಮಾಸ ಆಹನಯ ಶ್ರಾವಣ ಮಾಸ. ಇನ್ನ ರೂಮುಡು ಪಿರವು ಕಿಚನ ಭಯಂಕರ ಮಾರೆ ಅವನಲ್ಲೇ. ಅರ್ನ ರೂಮುಡು ಭಯಂಕರ ಕಿಚನ್. ಎಸ್, ನೈಸ್ ಸಾಂಗ್ ಬಂದಲ್ಲೇ. ಎಲ್ಲರೋಡು ಜನ ಅಂಚೆ ಸೌಂಡ್ ಕಾಂತಾರ ಸಾಂಗ್ ಹಾಡುವ ಬರ್ತಾ ಇದಾರೆ ಯಾರು? Tomorrow I place on my video. ಎಲ್ಲ ನರ್ಕಾರದುಂಡು ನೆಟ್ವರ್ಕ್. I am new, so I don't send it, bro. I am new, so I don't how to send it. You have Instagram or not? If you have Instagram, just search Naveen Vlogs DXB. You will get it my ID. Then you can say hi. ರಜ್ವಿತ್ ಅರ್ನ ನೆಟ್ವರ್ಕ್ ಪೊಣ್ಣು ಲೆಕ್ಕ ಕೈ ಕೊರೊಂದುಂಡು ಅವನಲ್ಲಿ. ಹಾಯ್, ಅವನು ಗುರು ತೆಪ್ರೆ ತರ ಮಾಡ್ತಾ ಅವನೇ. ದಾಸ್ ಬಂದ್ರು. ಹಾಯ್ ತಾಸ್, ಲೈವ್ ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಲೈವ್ ಬಂದಿದ್ದಕ್ಕೆ. ಶಾಂತಕ್ಕ ಅನ್ನ ಚೂರು ಜಾಗ್ರತೆ ಅತಿ ಏರಿ ಹೆಂಗ್ ಗೊತ್ತಾಯ್ಜಿ ಏರಂದು. ಬಾಯ್ ತುಸು ಲೈವ್ ಓನರ್ ಅನ್ನ ಬಾಯ್ 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 ಅನು ಅವರೇ. ಥ್ಯಾಂಕ್ ಯು. ನಾನು ನಿಮಗೆ ಗುಡ್ ನೈಟ್ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು, ಶುಭರಾತ್ರಿ, ಧನ್ಯವಾದಗಳು. ಬಾಯ್ ಬಾಯ್ ಬಾಯ್. ಥ್ಯಾಂಕ್ ಯು ಸೋ ಮಚ್ ಬಂದು ಜಾಯ್ನ್ ಆಗಿದ್ರಿ. ಬಾಯ್, ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ನಮ್ಮ ಲೈವ್ಗೆ ಜಾಯ್ನ್ ಮತ್ತೆ ನಿಮ್ಮ ಒರಿಜಿನಲ್ ಐಡಿ ಇಂದ ಬರ್ಬೇಕಿತ್ತು, ತೊಂದರೆ ಇಲ್ಲ, ಬನ್ನಿ. 2 ಐಡಿ ಒರಿಜಿನಲ್ ಐಡಿ ಇಂದ ಬನ್ನಿ. ಅಲ್ಲ, 2 ಐಡಿಯಿಂದ ಕಾಮೆಂಟ್ ಹಾಕಿ. 2 ಐಡಿ ಇದೆ ಅವರದ್ದು. ಹಾ, ಯಾವನು ಅವನು ಬ್ರೋ? ಅವನು ನಮ್ಮ ಫ್ರೆಂಡ್ ಬ್ರೋ, ದುಬೈಯಲ್ಲಿ ಇರೋದು. ಅವರು ತುಷಾಂತ್ ಅಂತ ಲೈವ್ ಮಾಡ್ತಾ ಇರ್ತಾರೆ, ನೀವು ನೋಡಿರ್ಬೇಕು. ಅವರಿಗೆ ಹೊರಗಿದ್ದಾರೆ. ಸರ್ತ ಮಂಡೆ ಸರಿಗುಳ್ಳಿ ಮಂಡೆ ಸರ್ತ ಅನ್ಬಿಡಿ ಅಕ್ಲೆ ಹುಷಾರಿದ್ದಾನೆ. ಜೇಪುಡದಿಂದ ಬೊಕ್ಕ ನೆಟ್ವರ್ಕ್ ದಿಕ್ಕು ಜಾಸ್ತಿ ಅಡ್ಡ ಊರದಿದ್ದು ಚಿಕ್ಕ ಅಜ್ಜಾದು ಕಾರಣ ವೈಫೈ ಇದ. ತುಷಾಂತ್ ಬ್ರೋ ಈರ್ದ ಅದೇ ಸಿಂಗಲ ಮಿಂಗಲ ಅವನು. But on that day, actually, you know, Annapachar, he already put the link in the bio, like in post.
but I don't want put the link in post. That is why I'm saying, if you have Instagram, then you can follow me. ಹಾಡು ಹಾಡಿ ಅಂತಿದ್ದಾರೆ. ನನ್ನ ಅಮ್ಮ ಬೈತಾರೆ, ನಾನು ಹೋಗ್ತೀನಿ, ಹೊರಗಡೆ ಕರಿತಾ ಅದು ಇದ್ದಾರೆ, ನಾನು ಹಾಡಿ ಹೊಡೆದಿದ್ದು ನಾಲ್ಕು ಮಾಡ್ಕೊಳ್ಳೋದು ಬಿಡ್ತಾರೆ, ಯಾವ್ದು ಹಾಡು? ಕತ್ತಿ ತಗೊಂಡು ಬರ್ತಾರೆ, ನನ್ನ ಹೋಗಿ ಬರ್ತೀನಿ. ಬಾಯ್ 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 ಬಾಯ್. ಹಾಯ್ ಜೆಎಸ್ ಫ್ಯಾಮಿಲಿ, ವೆಲ್ಕಮ್ ಎಸ್ ಜೆ ಫ್ಯಾಮಿಲಿ, ವೆಲ್ಕಮ್ ಟು ಲೈವ್. ಎಂಚೊಳ್ಳರು ಮನಸ್ಸಾಂಡಕ್ಕೆ ಅನ್ನೊಂದಿಲ್ಲ, ನನ್ನ ಮನಸ್ಸಾಂಡಿ ಇರ್ನಾಡೆ ಮನಸ್ಸು. ಏ ಅನು ಅವರೇ, ಇದು ಚಿನ್ನು ಎಂಚಕ್ಕೆ ಅಂತ ಲವ್ ಹೇಳಿಯಾ ನಿಮ್ಮ ಏರನ್ನ ಒಳ್ಳೆ ಹೆಸರು? ಬಂತು ಏನ್ ಅರೆಗ. ನಮ್ಮಲ್ಲಿ ಬಂದು ಮಾತಾಡ್ತೀರಲ್ಲ, ಚಿನ್ನುವಾ ನೀವು? ತಾಯಿ ಅಲ್ವಾ? ಅವರದ್ದು ಇನ್ನೊಂದು ಚಾನಲ್ ಇದೆ, ವಿಶಾಲ ಅಂತ ಹೇಳಿದಾರಲ್ಲ, ಅವರದ್ದೇ ಇನ್ನೊಂದು ಚಾನಲ್ ಇದು. ಹೌದಾ? ತಾಯಿ ಆಗಿರ್ಬೇಕು. ಹಾ, ಇವ್ರು ಮಗಳು ಮಾತಾಡ್ತಾ ಇರ್ಬೇಕು. ಹೌದೌದು, ಗೊತ್ತಿಲ್ಲ, ಶೀಲಾವತಿ ಸಹ ಊಟ ಗೊತ್ತಿಲ್ಲ, ಆಗಿರ್ಬೋದು. ಡೌಟ್ ಅಲ್ಲಿ ನಾನು ಹೇಳ್ತಾ ಇರೋದು. ಹ್ಮ್. ಅನು ಅವರೇ, ವಿಜಯಲಕ್ಷ್ಮಿ ಬಂದ್ರು. ಹಾಯ್ ನಿಮ್ಮದ ವಿಜಯಲಕ್ಷ್ಮಿ ಅವರೇ, ನಮಸ್ತೆ. ಊಟ ಆಯ್ತಾ ಅಂತ ಕೇಳ್ತಿದ್ದಾರೆ. ಊಟ ಆಯ್ತು ನಮ್ದು, ನಿಮ್ದಾಯ್ತಾ ಊಟ? ನಮ್ಗೆ ಸಾಂಬಾರ್ ಮತ್ತೆ ರೈಸು. ನಿಮ್ಗೇನಿತ್ತು? ಆಯ್ತು ಒಣಸಾಣನಿಗೆ ಅಂತ ಹೇಳಿದರೆ ಯಾರಿದು ಕೂತರೆ ತೋರಿಸಿದ್ವಿ ಮಾರೆ ನೀರಿ. ವಿಜಯಲಕ್ಷ್ಮಿ ಅವರು ಅವು ಎಸ್ ಜೆ ಫ್ಯಾಮಿಲಿ ಅರ್ನಲ್ಲ ಚಾನೆಲ್ ಉಂಡಿ ಅರೆಗ್ಲ ಸಪೋರ್ಟ್ ಅಂಪ್ಲೇವೆ ತುಷಾಂತ್ ಆಂಡ ಅರೆ ಒಂದು ಕಮೆಂಟ್ ಮಾಡ್ತೀವಿ ಬಂದೆ ಅನ್ನ ಚಾನಲ್ ಅಂದ್ರೆ ರಿಟರ್ನ್ ಆರಿಗೆ ನಮಸ್ತೆ ಇಂಚ ಕಾಮೆಂಟ್ ಮಾಡಿ ಇರೇ ನಾಡೋಡ್ ಚಾರೆಗ್ ಬಂಗಾವ್ ಈರ್ ನಾಡ್ಲಿ ಈರ್ ಬರೀಲೆ ಪಕ್ಕ ಅಂದ್ ನಮ್ಮ ಮಾತಾಡೆ ಮನಸಾಂಡ್ ಬ್ರೋ ಎಗ್ ಲ್ಯಾಪ್ಟಾಪ್ ಗೊತ್ತಿದೆ ನಾಡಿಯರ ನೀವು ನನ್ನ ಲೈವಿಗೆ ಬರ್ತಿಲ್ಲ ಯಾಕೆ ಬ್ರೋ? ನಿಮ್ಮ ಲೈವ್ ಹಗಲಲ್ಲಿದ್ರೆ ನಮ್ಗೆ ಬರ್ಲಿಕ್ಕೆ ಆಗಲ್ಲ ಬ್ರೋ, ನಾವು ವರ್ಕ್ ಮಾಡ್ತಾ ಇರ್ತೇವಲ್ಲ, ನಮ್ಗೆ ಟೈಮ್ ಸಿಗುವುದೇ ಸಂಜೆ 6:30 ಗಂಟೆ ನಂತರ. ಸೊ ಅದರ ನಂತರ ಊಟ ಎಲ್ಲ ಮಾಡಿ 7ವರೆಗೆ ಲೈವ್ ಬರೆಯೋದು, 9 ಗಂಟೆ ಊರಿದ್ದು. ಲೈವ್ಗೆ ಹಗಲಲ್ಲಿ ಲೈವ್ ಇದ್ರೆ ನಮ್ಗೆ ಬರ್ಲಿಕ್ಕೆ ಆಗಲ್ಲ, ಬೇಜಾರು ಮಾಡಬೇಡಿ. ನಿಮ್ಮ ವಿಡಿಯೋ ಬಂದ್ರೆ ನಾವು ನೋಡ್ತೇವೆ, ತೊಂದರೆ ಇಲ್ಲ ಆಯ್ತಾ? ಥ್ಯಾಂಕ್ ಯು ಬ್ರೋ ಅಂತಿದ್ದಾರೆ. ಓ ಬೇಕಾ ಒಣಸ್ಕೊಂಡ್ ಬಡ ಪೂಜೆ ಬೇಕಾ ಅಂಚದಾಲಜ್ಜಿ ಇರು ಹೊರ ವನಸ್ಮಂತ್ ಜೆಪ್ಪು ವರತೆ ಜೆಪ್ಪುನಗೋರ ಇರೇಗ್ ಬಡ ಆಪುಂಡು, ಬಟ್ ಬೊಕ್ಕ ಇರೇಗ್ ಬಡ ಆಪುಜಿ, ಲಕ್ಕಿ ಬೊಕ್ಕ ಬಡ ಆಪುಜಿ ಇರೇಗ್ ಆತು. ಎಂಕ್ ಬಂಗ ಆಪುಂಡಿ ಒಳನ ಬೇಕಾ ಅನ್ಸತ್ತನ ಮುಂಚೆ ಬಜ್ಜಿ ಗುರು ಬಾಣೋದು ఇప్పుడు ಅಪ್ಪ ಆಗ್ತದೆ ಒಕ್ಕ ನಿದ್ರೆ ಬರಡನ್ನ ಬಾರಿ ಬಂದು ಅವು ಅಭ್ಯಾಸ ಒಂಜಿ 2 ಸತಿ ಅಂಡ ಬೊಕ್ಕ ಅಭ್ಯಾಸ ಆಪುಂಡು. ಥ್ಯಾಂಕ್ ಯು ಬ್ರೋ. ನಿಕುಲ್ ದುಬೈಡ್ ಓ ಭಾಷೆ ಪಾತೆರ್ನು ಎಂಕುಲು ಪೂರ ಭಾಷೆ ಪಾತೆರ್ವೆ, ತುಳು, ಕನ್ನಡ, ಹಿಂದಿ, ಮಲಯಾಳಂ ಪಾತೆರ್ವ ಅಂತ ಗೊತ್ತಿತ್ತು ನಾತು. ವಿಜಯಲಕ್ಷ್ಮಿ ಅವರು ಶುಭರಾತ್ರಿ ಬಣ್ಣದಲ್ಲಿ. ಶುಭರಾತ್ರಿ ವಿಜಯಲಕ್ಷ್ಮಿ ಅವರೇ, ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡಿದ್ದಕ್ಕೆ. ಸ್ವಲ್ಪ ಭಾಷೆಗೆ ಲೆಕ್ಕ ಇಜ್ಜಿ ಅಣ್ಣ 90% ಖಾಲಿ ಆಂಡ್ ಬಾಯಿ ಪೂರ ಬಣ್ಣದಲ್ಲಿ. ಭಾಷೆ. ಗುಡ್ ನೈಟ್, ಓಕೆ ಬಾಯ್ ಬಾಯ್ ವಿಜಯಲಕ್ಷ್ಮಿ ಅವರೇ, ಬಾಯ್ ಬಾಯ್. ನಾನು 90 ಹಾಕೋಣ ಬಾಯ್ ಅಂತಿಲ್ಲ. ಸೂಪರ್ 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 ಅಂತಿದ್ದಾರೆ. ಗುಡ್ ನೈಟ್ ಬಣ್ಣದಲ್ಲಿ. ಓಕೆ ಎಸ್ ಜೆ ಫ್ಯಾಮಿಲಿ, ಶುಭರಾತ್ರಿ ರೆಗ್ಯುಲಾ. ಥ್ಯಾಂಕ್ ಯು ಲೈವ್ ಬತ್ತು ಸಪೋರ್ಟ್ ಮಾಡ್ತೀನಿ ಕಾವೆ. ಪೂರ ಬಯರು ನಮ್ಮ ಎಂಡ ಜಾರ್ಗಣ ಮೆಲ್ಲ ಅಲ್ಲೇ 14 ಜನ ಉಳ್ಳೇರು ಓಡಿ ಜಾರುನು ಇರೇ ಬಡ. ಬಾಯ್ ಬಾಯ್, ಗುಡ್ ನೈಟ್ ಬ್ರೋ, ಬಾಯ್ ಬಾಯ್. ಸ್ನಾಕ್ಸ್ ದಾಲ ತಿನ್ಪುಜಾರ ಆಕ್ಚುಲಿ ಎಂಜಿನ ಗೊತ್ತು ಎನ್ನ ರೂಲ್ಸ್ ವನಸ್ ಆಯ್ ಬೊಕ್ಕ ವನಸ್ ಆದ್ರೆ 2 ಗಂಟೆ ಬೊಕ್ಕ ಜೆಪ್ಪೋಡು ಬೊಕ್ಕ ತಿನ್ರೆ ಬಲ್ಲಿ ದಾಲ ಅಂಚೆ ರೂಲ್ಸ್. ಯಾನು ಮೂಲಿಪ್ಪನಗೆ ಏನು ಫಾಲೋ ಮನ್ಪು ಅಂಡ ವರ ಅಣ್ಣನ ಕಡೆ ಪೋಂಡ ಫಾಲೋ ಅನ್ಪೇರ ಆಪುಜಿ ಕೊರಿಯಪ್ಪನಗೆ ಏನು ಫಾಲೋ ಮನ್ಪು ಇದೇ ಪೊಂಡ ಆಪುಜಿ ಅವರ ಅವರ ಅಭ್ಯಾಸ ಅಂಡ ಬೊಕ್ಕ ಬಡ ಆಪುಜಿ ನೀರ್ ಬರ್ನಾಣ್ ಖಾಲಿ ಫ್ರೂಟ್ಸ್ ಲಜ್ಜಿ ದಾಲಜ್ಜಿ ಶುಗರ್ ಬೂರೆನೆ ಬಲ್ಲಿ ಬೊಕ್ಕ ಮಂಜಿಗ್ ಕ್ಯಾಲೋರೀಸ್ ಬರ್ರೆನೆ ಬಲ್ಲಿ ವರದ ಕ್ಯಾಲೋರೀಸ್ ಮಂಜಿ ಬರ್ಪುಂಡದೆ. ನಮ್ಮ ಜೆಪ್ಪುನಗ ನಮ್ಮ ಬಂಜಿ ಆರಾಮೋಡು ಜೆಪ್ಪೋಡು ರೆಸ್ಟ್ ಮನ್ಪೋಡು ಕುಡ ಕುಡ ತಿಂದಂಡ ಕೂಡ ಅವಿನ ಪಚನ ಕ್ರಿಯೆ ಮನ್ಪುಣ ಈಗ ಬೇಲೆ ಹಾಪುಂಡದೆ.
ಯುವರ್ ಲ್ಯಾಂಗ್ವೇಜ್ ಇಸ್ ಗುಡ್ ಟು ಲಿಸನ್ ಬಟ್ ವಿ ನಾಟ್ ಅಂಡರ್ಸ್ಟ್ಯಾಂಡ್ ಬ್ರೋ. ಹೌದಾ? ಓಕೆ 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 ಓಕೆ. ಅನ್ನ ಅಂತ ಹೇಳ್ತೊಂದಿಲ್ಲ. ಗೊತ್ತಾನು ಶಾಂತಕ ಇರ ಅರೇನ್ ಪಂಡಿನ. ಓಕೆ ಓಕೆ. ಟಯರ್ಡ್ ಆಪುಜ ಮಾರ್ರೆ. ಟಯರ್ಡ್ ಇಜ್ಜಿ ಬತ್ತದು ಒಲ್ತು ಬತ್ತದ. ಟಯರ್ಡ್ ಎಂಕ್ಲೆಗೆ ಅಪ್ಪನ ಯಾರಿಗಿದೆ ಅದು ಅತ್ತು ಬೇಳೆ ಅಂತ ಬತ್ತು ರಪರಪ್ಪ ನಂಪ ರಪರಪ್ಪ ಸಂಪ ಚೆಪ್ಪ ಗಿರ ಬಲ್ಪು ಲಕ್ಕದು ಬಾಯಲ್ಲ ಅವಳು ಗೊತ್ತುಂಡ ಟ್ರೇಸ್ ಅಂತ ಅವಸ್ಥೆ ಎಂಚೆಪ್ಪು ಬೇಲೆ ನೈನಣ್ಣ ಗೊತ್ತುಂಡು ಅವರು ವರ್ಕ್ಡಾ ಯಾನು ವರ್ಕ್ದ ಪಾತಿರಿ ಯಾನು ಬಯ್ಯದ ರಾತ್ರಿದ ಪಾತಿರ್ನಿ ರಾತ್ರಿ ಏನ್ ವರ್ಕ್ ಮಾಡ್ತೀರಿ ನನಗೆ ಜಪ್ಪುನತ್ತ ತಿಂದೆ ವರ್ಕಡಿ ಅಲ್ಲ ಸಮ ತಿಂಪೆ ಪಗೇಳಿ ಏತಲ ತಿಂಪೆ ಅಲ್ಲ ಅಂತ ವರ್ಕ್ಡುನಿಗೆ ಏನಂತಿಲ್ಲ ವರ್ಕಡ ತಿನ್ನೋಡಪ್ಪ ಬಯ್ಯದ ರಾತ್ರಿದ ಪಂಪಿನಿ ಅನ್ನು ನಮ್ಮದು ಹಾಗೆ ಅಲ್ಲ ವಸನ ಅವರೇ. ಓಕೆ ಬ್ರೋ, ಗುಡ್ ನೈಟ್. ಕ್ಯಾರಿ ನಮ್ಮದು ಹೇಗೆ ಗೊತ್ತುಂಟ, ನಮ್ಮದೀಗ ಬೆಳಿಗ್ಗೆ ಒಂದು 3 ಗಂಟೆ ಎಲ್ಲ, ಒಂದೊಂದ್ಸಲ 3 ಗಂಟೆ, ಒಂದೊಂದ್ಸಲ 5 ಗಂಟೆ, ಒಂದೊಂದ್ಸಲ ಚಿರ ಟೈಮಿಗೆ ಎದ್ದು ಹೋಗ್ಲಿಕ್ಕೆಲ್ಲ ಇರ್ತದೆ. ಒಂದೊಂದ್ಸಲ ರಾತ್ರಿ ಡ್ಯೂಟಿ ಮಾಡಿ ಬಂದು 1 ಗಂಟೆಗೂ ರಾತ್ರಿ ಆಗುವಾಗ ಎದ್ದು ಹೋಗ್ಲಿಕ್ಕೆಲ್ಲ ಇರ್ತದೆ ಡ್ಯೂಟಿಗೆ, ಊಟ ಎಲ್ಲ ಮಾಡಿ. ಹಾಯ್ ಆಂತರ್ಯರ್ ಅವರೇ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ನಿದ್ರೆ ಕೂಡ ಸರಿಗಟ್ಟೆ ಇರುದಿಲ್ಲ. ಅಲ್ಲಿ ಸೈಟಲ್ಲಿ ಒದ್ದಾಡಿ ತೂಗಿಕೊಂಡು ಕೆಲಸ ಮಾಡ್ತೇವೆ. ಆದ್ರೂ ಕಷ್ಟಪಟ್ಟು ಕೆಲಸ ಮಾಡ್ತೇವಲ್ಲ, ಅದಕ್ಕೆ ಅಷ್ಟು ಮಾಡಿ ಸಹ ಕೆಲವರು ಕೇಳ್ತಾರೆ ನಿಮ್ಗೆ ಕೆಲಸ ಇಲ್ವಾ ಅಂತಲ್ಲ. ಹಾ ಬರ್ಪುಂಡಿ ಶೋಕಾಪುಣ ದೇವು ಇತ್ತ ಪರ್ಪುಜಿ ಮಾತ್ರ ಶುಗರ್ ಉಂಡದ ಅಂಚ ದುಂಬು ಬಾರಿ ಇಷ್ಟ ಇಂಕ ಆರೆಂಜ್. ನೆಕ್ಸ್ಟ್ ಟೈಮ್ ಐ ವಿಲ್ ಜಾಯಿನ್ ಫಾರ್ ಟುಗೆದರ್. ಓಕೆ ಓಕೆ ಓಕೆ. ಅಂತರ್ಯ ಹೇಗಿದ್ದೀರಾ ಅಂತಿದ್ರೆ ನಾನು ಹುಷಾರಾಗಿದ್ದೇನೆ. ಅಂತರ್ಯ ನೀವ್ ಹೇಗಿದ್ದೀರಿ? ಹಾ ಓಕೆ 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 ಓಕೆ. ಯಾನ ಬಂದನ್ ಬಿಡೋಣ. ರಿಮೋನ್ ಪಡೆ ಅಪ್ಪು ಶೆಟ್ರೆ ಬಂದಿಲ್ಲ. ಅಪ್ಪು ಶೆಟ್ರೆ ಪೋಯಿರಿ. ಆರೆಂಜ್ ಇದ ಅಂದಂದು ಆರೆಂಜ್ ಇದ ಯಾನ್ ಅವೇ ಪರುಂದಿತ್ತೆ ಅಂದೆ ಸೂಪರ್ ಆಪು ನಾವು ಆರೆಂಜ್ ಪೀಚ್ ಪೂರ ಬಟ್ ಆರೆಂಜ್ ಅಂತ ಶೋಕ ಉಂಟು. ಅನ್ವಿತಾ ಬರ್ತೀರಾ? ಹಾಯ್ ಅನ್ವಿತಾ, ವೆಲ್ಕಮ್ ಟು ಲೈವ್. ಇಂಚ ಒಳ್ಳೆ ಥ್ಯಾಂಕ್ ಯು ಸೋ ಮಚ್. ಲೈವ್ ಬರ್ತೀನಿ, ಕೊಂಚ ಲೈಕ್ ಕೊಡ್ದು ಸಪೋರ್ಟ್ ಮಾಡ್ಲೇ ಮನಸ್ಸಾಂಡ ಅದು ಸ್ಪೆಷಲ್ ಎಂಕ್ಲು ಲೈವ್ ನನ್ನ ಎಂಡ್ ಮನ್ಪುಗ ಅಂದ್ ಪಿದಣ್ಣು ಆರು ತುಶಾಂತ್ ಇತ್ತೇರಿ ತೋರ್ತು ಪೋಯರು ಪ್ರಜ್ವಿತ್ ಎರೇನು ಎಲ್ಲೆಲ್ಲ ಅಲ್ಲಿತ್ತೊಂದು ಬಲ್ಲೆ ಅವನು ಅಲ್ಲೇರು ಆರು ಫ್ರೀ ಇತ್ತನ ಬರ್ಪೇರಿ ಟೈಮ್ ಪಾಸ್. ಈ ರೆಸ್ಟ್ ಮಲ್ಪ್ಲೆ. ಓಕೆ ಓಕೆ, ಥ್ಯಾಂಕ್ಸ್ ಅವೇ ಮಾತಾಡಿಗಳ ಧನ್ಯವಾದ ಎಲ್ಲ ತಿಕ್ಕಗ. ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು ಸೋ ಮಚ್. ಫೀವರ್ದ ಅಲಜ್ಜಿ ನಾರ್ಮಲ್ ಜ್ವರ ಒಂಚೂರು ಅವು ಖಾಲಿ ಆದ ಕಮ್ಮಿ ಆತನಿತ್ತೆ. ಸಿ ಎಂ ಪಿ ಎಮ್ನ ನೈವ್ ಅಂತಿದ್ದಾರೆ. CM PM ಏನಿಲ್ಲ, ನಾವು ಸ್ವಲ್ಪ 1 ಗಂಟೆ ಟೈಮ್ ಪಾಸ್ ಮಾಡುವಂತ ಬಂದಿದ್ದು. 2.3K ಸಬ್ಸ್ಕ್ರೈಬರ್ಸ್, ಕಾಂಗ್ರಾಟ್ಸ್ ಅಂತಿದ್ದಾರೆ. ಥ್ಯಾಂಕ್ ಯು ಪ್ರಜ್ವಿತ್ ಅವರೇ, ಥ್ಯಾಂಕ್ ಯು. ಟೇಕ್ ಕೇರ್. ಓಕೆ ಓಕೆ, ಬಾಯ್ ಬಾಯ್, ಗುಡ್ ನೈಟ್, ಥ್ಯಾಂಕ್ ಯು ಸೋ ಮಚ್, ಬಾಯ್ ಬಾಯ್.